ಪ್ರತಿಬಿಂಬ ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಕಾಂಟ್ರವರ್ಸಿಗಳು ಜೊತೆಗೆ ರಾಜಕೀಯ ಬೆಳವಣಿಗೆಗಳು ಇದನ್ನೆಲ್ಲ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ ಜೊತೆಗೆ ನಮ್ಮ ನಂಬಿಕೆ, ನಮ್ಮ ಅಸ್ಮಿತೆ ಜೊತೆಗೆ ಆಸ್ತಿಕರ ವಿಚಾರವಾಗಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತಾಡಬೇಕು. ಕಾರಣ ನಮ್ಮ ತುಳುನಾಡು, ನಮ್ಮ ಕರಾವಳಿ ಭಾಗ. ತುಳುನಾಡು ಅಂತ ಬಂದಾಗ ಬಹಳಷ್ಟು ನಂಬಿಕೆ ಇದೆ ಈ ಭಾಗದಲ್ಲಿ. ತುಳುನಾಡು ಅಂತ ಬಂದಾಗ ಈ ಮಣ್ಣು, ಈ ಭೂಮಿ ನಾಗನಿಗೆ ಸೇರಿದ್ದು ಅನ್ನುವಂತಹ ಒಂದು ನಂಬಿಕೆ. ಹಾಗಿದ್ದಾಗ ಇಲ್ಲಿರುವಂತಹ ಮಣ್ಣನ್ನು ಅಥವಾ ಈ ಭೂಮಿಯನ್ನು ತುಳುನಾಡು ಅಥವಾ ಕರಾವಳಿ ಭಾಗ ಅನ್ನುವಂತಹ ಈ ಒಂದು ಪ್ರದೇಶ ಏನಿದೆ, ಈ ಪ್ರದೇಶವನ್ನು ನಾಗದೇವರುಗಳು ಜೊತೆಗೆ ಪರಶುರಾಮನ ಸೃಷ್ಟಿ ಅನ್ನುವಂತಹ ಒಂದು ನಂಬಿಕೆ. ಆ ನಂಬಿಕೆಯಲ್ಲಿ ಈ ನಮ್ಮ ಮಣ್ಣಿನಲ್ಲಿ ನಾಗದೇವರಿಗೆ ಜೊತೆಗೆ ನಾಗಾರಾಧನೆಗೆ ಬಹಳ ದೊಡ್ಡದಾಗಿರುವಂತಹ ಒಂದು ಪ್ರಮುಖವಾಗಿರುವಂತಹ ಸ್ಥಾನಮಾನ ಇಲ್ಲಿದೆ. ದೇವರನ್ನ ಎಷ್ಟು ನಾವು ನಂಬುತ್ತೀವಿ ಅಂತ ಗೊತ್ತಿಲ್ಲ, ಆದರೆ ತುಳುನಾಡಿನಲ್ಲಿ ನಾಗದೇವರನ್ನ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ನಂಬ್ತಾರೆ. ಜೊತೆಗೆ ನಾಗದೇವರನ್ನ ನಂಬಬೇಕು ಅಂತ ಬಂದಾಗ ಅದಕ್ಕೆ ಬಹಳಷ್ಟು ರೀತಿ ನಿಯಮಗಳಿವೆ. ಅಂದರೆ ಇತರ ದೇವರುಗಳನ್ನು ಅಥವಾ ದೈವಗಳನ್ನು ನಾವು ನಂಬ್ತೀವಿ. ಇವೆಲ್ಲದರ ಜೊತೆಗೆ ನಾಗದೇವರು ಅಂತ ಬಂದಾಗ, ನಾಗನ ಆರಾಧನೆ ಅಂತ ಬಂದಾಗ ಬಹಳಷ್ಟು ನೀತಿ ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ನಾಳಿನ ದಿನ ಅತ್ಯಂತ ಪ್ರಮುಖವಾಗಿರುವಂತಹ ದಿನ. ಯಾಕಂದರೆ ನಾಳಿನ ದಿನ ಶ್ರಾವಣ ಮಾಸದ ಮೊದಲ ಹಬ್ಬ. ಅಂದರೆ ಹಿಂದೂ ಧರ್ಮದಲ್ಲಿ ಹಿಂದೂಗಳ ಹಬ್ಬದ ವಿಚಾರವಾಗಿ ನಾವು ಮಾತನಾಡಿದಾಗ ಪ್ರಥಮವಾಗಿರುವಂತಹ ಹಬ್ಬ ನಾಳೆ ಬರುವಂತಹ ನಾಗರ ಪಂಚಮಿ ದಿನ. ನಾಗರ ಪಂಚಮಿಯ ನಂತರ ಸಾಲು ಸಾಲು ಹಬ್ಬಗಳು ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ, ತದನಂತರ ಬರುತ್ತಾ ಸಾಲು ಸಾಲು ಹಬ್ಬಗಳಿವೆ. ಹಾಗಿದ್ದಾಗ ನಾಳಿನ ದಿನ ನಾಗರ ಪಂಚಮಿಯ ದಿನದಂದು ತಾವೆಲ್ಲರೂ ಕೂಡ ತಮ್ಮ ಹತ್ತಿರದಲ್ಲಿರುವಂತಹ ದೇವಾಲಯದಲ್ಲಿರುವಂತಹ ನಾಗದೇವರಾಗಿರ್ಬೋದು, ಅಥವಾ ತಮ್ಮ ಕುಟುಂಬದಲ್ಲಿ ಬರುವಂತಹ ನಾಗದೇವರಾಗಿರ್ಬೋದು, ಅಥವಾ ನಮ್ಮ ಪರಿಸರದಲ್ಲಿರುವಂತಹ ನಾಗನ ಕಲ್ಲುಗಳಾಗಿರ್ಬೋದು, ನಾಗದೇವರಾಗಿರ್ಬೋದು, ಸೊ ಅವರಿಗೆ ಆರಾಧನೆ ಮಾಡುವಂತಹ ಒಂದು ಪರಿಪಾಠವನ್ನು ನಾವು ಇಂದು ನಿನ್ನೆದಲ್ಲ, ನಮ್ಮ ಪೂರ್ವಜರು ಕಾಲದಿಂದಲೂ ಕೂಡ ಇದನ್ನು ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬರ್ತಾನೆ ಇದ್ದೇವೆ. ಇವೆಲ್ಲದರ ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಈ ನಾಗ ಪಂಚಮಿ ಅಥವಾ ನಾಗರ ಪಂಚಮಿ ಅಥವಾ ಇದು ನಾಗ ಸಂಕುಲದ ರಹಸ್ಯದ ವಿಚಾರದ ಬಗ್ಗೆ ನಾವು ಮಾತಾಡಬೇಕು. ಯಾಕಂದರೆ ನಾಗನ ರಕ್ಷಣೆ ಪ್ರತಿಯೊಬ್ಬರಿಗೂ ಕೂಡ ಇದ್ದರೆ ಆತ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ತಾನೆ ಅನ್ನುವಂತಹ ನಂಬಿಕೆ. ಅದೇ ರೀತಿ ನಾಗದೋಷ ಬಂದರೆ ಆತನ ಜೀವನ, ಆತನ ಬದುಕು ಅವನತಿ ಹೊಂದುತ್ತೆ ಅನ್ನುವಂತಹ ನಂಬಿಕೆ. ಎಲ್ಲ ನಂಬಿಕೆಗಳ ನಡುವೆ ನಾಗರಕ್ಷೆಯ ಬಗ್ಗೆ ಜೊತೆಗೆ ನಾಗ ಸಂಕುಲದ ರಹಸ್ಯದ ಬಗ್ಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡಬೇಕು. ಜೊತೆಗೆ ನಾಳಿನ ದಿನ ನಾಗರ ಪಂಚಮಿ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬಾರ್ದು, ಯಾವ ರೀತಿಯ ತಪ್ಪು ಕಲ್ಪನೆಗಳನ್ನು ನಮ್ಮಲ್ಲಿ ನಾವುಗಳು ಇಟ್ಟುಕೊಂಡಿದ್ದೀವಿ, ಆ ರೀತಿಯ ಆಚರಣೆಯನ್ನು ಎಂದಿಗೂ ಕೂಡ ಮಾಡಬಾರ್ದು. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ನಾಗರಕ್ಷೆ, ಇದು ನಾಗ ಸಂಕುಲದ ರಹಸ್ಯ ವಿಶೇಷ ಕಾರ್ಯಕ್ರಮ. ಜೊತೆಗೆ ನಾಳಿನ ದಿನ ನಾಗರ ಪಂಚಮಿ. ಹಾಗಿದ್ದಾಗ ಯಾವ ರೀತಿ ನಾಗರ ಪಂಚಮಿಯನ್ನು ನಾವು ಆಚರಣೆ ಮಾಡಬೇಕು, ಜೊತೆಗೆ ನಾಗರ ಪಂಚಮಿಯ ಹಿನ್ನೆಲೆ ಏನು, ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ನಮ್ಮ ಪುರಾಣದಲ್ಲಿರುವಂತಹ ವಿಚಾರವಾಗಿರ್ಬೋದು ಅಥವಾ ನಮ್ಮ ಐತಿಹಾಸಿಕವಾಗಿರ್ಬೋದು, ನಾಗರ ಪಂಚಮಿಯ ನಿಜವಾಗ್ಲೂ ಕೂಡ ರಹಸ್ಯ ಏನು, ಜೊತೆಗೆ ಈ ಒಂದು ಆಚರಣೆಯ ಹಿನ್ನೆಲೆ ಏನು, ಜೊತೆಗೆ ಯಾವ ರೀತಿ ನಾಳಿನ ದಿನ ನಾಗರ ಪಂಚಮಿಯನ್ನು ನಾವು ಆಚರಣೆ ಮಾಡಬೇಕು, ಜೊತೆಗೆ ಅಪ್ಪಿತಪ್ಪಿಯೂ ಕೂಡ ಕೆಲವು ತಪ್ಪುಗಳನ್ನು ನಾಳಿನ ದಿನ ಮಾಡಲೇಬಾರದು. ಅದು ಏನು ಆ ವಿಚಾರದ ಬಗ್ಗೆ ಮಾತಾಡಬೇಕು. ಅಷ್ಟು ಕೂಡ ನಾಗರ ಪಂಚಮಿಯ ಬಗ್ಗೆ ಒಂದು ಸಣ್ಣ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಂತೆ ಬರುವ ಹಬ್ಬ ಅಂದ್ರೆ ಅದು ನಾಗರ ಪಂಚಮಿ. ಶ್ರವಣ ಶುದ್ಧ ಪಂಚಮಿಯಿಂದ ಆಚರಿಸಲ್ಪಡುವ ಈ ಹಬ್ಬ ಮುಂದೆ ಬರಲಿರುವ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ, ನವರಾತ್ರಿ, ಊರಿನ ಜಾತ್ರೆಗೆ ಎಲ್ಲ ಶುಭ ಆಚರಣೆಗಳಿಗೆ ಮೊದಲ ಮೆಟ್ಟಿಲು. ನಾಗರ ಪಂಚಮಿ ಸಂಬಂಧಿಸಿದಂತೆ ಜನಪದ ಮತ್ತು ಪುರಾಣದಲ್ಲಿ ಹಲವು ಕಥೆಗಳಿವೆ. ಜನಪದ ಕಥೆಯ ಪ್ರಕಾರ ನಾಗರ ಪಂಚಮಿ ಬರುವುದು ಮುಂಗಾರಿನ ರಭಸದ ದಿನಗಳ ಬಗ್ಗೆ.
ಈ ಕಾಲದ ಕೃಷಿ ಚಟುವಟಿಕೆಗಳು ಒಂದು ಹಂತ ತಲುಪಿರುತ್ತದೆ. ಈ ಕಾಲದಲ್ಲಿ ಕೀಟ ಮಿಡತೆಗಳ ಹಾವಳಿ ಅಧಿಕ. ಅಷ್ಟೇ ಅಲ್ಲದೆ ಫಸಲು ತಿನ್ನಲು ಬರುವ ಇಲಿಗಳಿಗೂ ಕೊರತೆಯಿಲ್ಲ. ಇವೆಲ್ಲದರಿಂದ ರೈತನ ಫಸಲನ್ನ ಕಾಪಾಡುವುದು ಹಾವುಗಳು. ಇಲ್ಲಿ ಕಪ್ಪೆಗಳ ಅತಿಯಾದ ಹಾವಳಿಯನ್ನ ನಿಯಂತ್ರಿಸುವ ನಾಗರನಿಗೆ ಪುಟ್ಟದೊಂದು ಧನ್ಯವಾದ ಹೇಳಲು ನಡೆಸುವ ಪೂಜೆಯೇ ನಾಗರ ಪಂಚಮಿ. ಸ್ಕಂದ ಪುರಾಣದಲ್ಲಿ ನಾಗರ ಪಂಚಮಿಯ ಬಗ್ಗೆ ಕೆಲ ಮಾಹಿತಿಗಳು ಸಿಗುತ್ತದೆ. ಶ್ರೀಕೃಷ್ಣನ ಮಗನಾದ ಸಾಂಬನು ಶಿವಸುತ ಸುಬ್ರಹ್ಮಣ್ಯನಲ್ಲಿ ನಾಗರ ಪಂಚಮಿಯನ್ನು ಯಾಕೆ ಆಚರಿಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಿದಾಗ ಆತನ ಒಂದು ಕಥೆಯನ್ನು ಹೇಳುತ್ತಾನೆ. ಹಿಂದೆ ದೇವಶರ್ಮ ಎಂಬ ಬ್ರಾಹ್ಮಣನೊಬ್ಬನಿದ್ದನು. ಆತನಿಗೆ 8 ಗಂಡು ಮಕ್ಕಳು ಹಾಗೂ ಒಬ್ಬಾಕೆ ಹೆಣ್ಣು ಮಗಳಿದ್ದಳು. ಆತನಿಗೆ 8 ಗಂಡು ಮಕ್ಕಳು ಹಾಗೂ ಒಬ್ಬಾಕೆ ಹೆಣ್ಣು ಮಗಳಿದ್ದಳು. ಒಂದು ದಿನ ಗರುಡನಿಂದ ಹೆದರಿಸಲ್ಪಟ್ಟ ನಾಗರಾವೊಂದು ಈ ಕನ್ನಿಕೆಯ ಬಳಿ ಬಂದು ಆಶ್ರಯವನ್ನ ಕೇಳುತ್ತದೆ. ಭಕ್ತಿಯಿಂದ ಕನ್ನಿಕೆ ಆ ನಾಗನಿಗೆ ಹಾಲು ಫಲಗಳನ್ನ ಇಟ್ಟು ಭಕ್ತಿಯಿಂದ ಸಾಕ್ತಾಳೆ. ಇದಕ್ಕೆ ಪ್ರತಿಯಾಗಿ ಆ ನಾಗವು ದಿನಂಪ್ರತಿ ಆಕೆಗೆ 1 ತೊಲೆ ಚಿನ್ನವನ್ನ ನೀಡುತ್ತಿರುತ್ತದೆ. ಹೀಗಿರಲು ಒಂದು ದಿನ 8 ಗಂಡು ಮಕ್ಕಳಲ್ಲಿ ಒಬ್ಬನು ತುಂಬಾ ಬಂಗಾರ ಬೇಕೆಂದು ನಾಗನನ್ನ ಪೀಡಿಸಿ ಕಾಲಿನಿಂದ ಒದೆಯುತ್ತಾನೆ. ಕೋಪಗೊಂಡ ನಾಗರಹಾವು ಅವನ್ನು ಸೇರಿದಂತೆ ಇತರ 7 ಜನರನ್ನ ಕೊಂದು ಹೊರಟು ಹೋಗುತ್ತದೆ. ತನ್ನ ಅಣ್ಣಂದಿರ ಸಾವಿಗೆ ತಾನೇ ಕಾರಣನಾದೆ ಎಂದು ಆ ಕನ್ನಿಕೆ ದೇವರ ಇದಿರಿನಲ್ಲಿ ಶಿರಛೇದನಕ್ಕೆ ಮುಂದಾದಾಗ ನಾರಾಯಣನು ವಾಸುಕಿಗೆ ಆ ಸತ್ತ ಹುಡುಗರನ್ನು ಬದುಕಿಸಲು ಹೇಳುತ್ತಾನೆ. ಈ ರೀತಿ ಪುನಃ ಅಣ್ಣಂದಿರ ಜೀವವನ್ನು ಮರಳಿ ಪಡೆದುಕೊಳ್ಳುವಲ್ಲಿ ಆ ಕನ್ನಿಕೆ ಯಶಸ್ವಿಯಾದ ದಿನವೇ ನಾಗರ ಪಂಚಮಿ. ನಾಗರ ಪಂಚಮಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಹಬ್ಬ. ನಾಗರ ಪಂಚಮಿಯ ಹಿಂದಿನ ದಿನ ಸಹೋದರಿ ನಾಗದೇವತೆಗೆ ಬೇಡಿಕೊಂಡ್ರೆ ಸಹೋದರನಿಗೆ ಲಾಭ ಹಾಗೂ ರಕ್ಷಣೆ ಸಿಗುತ್ತದೆ. ನಾಗರ ಪಂಚಮಿ ಮಾಂಗಲ್ಯಪ್ರದ ಹಾಗೂ ಸಂತಾನಪ್ರದ ಎಂಬ ನಂಬಿಕೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ವಿಶೇಷಗಳಿಂದ ಕೂಡಿರುತ್ತದೆ. ನಾಗರ ಪಂಚಮಿ ಪತ್ತು ಅಣ್ಣ ಬರುತ್ತಾನೆ ಕರೆಯಾಕ ಕರೆಸೀರೆ ಉಡಿಸಾಕ ಎನ್ನುವ ಜನಪದ ಹಾಡು ಹಬ್ಬದ ವಿಶೇಷತೆಯನ್ನ ಸಾರುತ್ತದೆ. ತವರಿಗೆ ಹೆಣ್ಣು ಮಕ್ಕಳನ್ನ ಆಹ್ವಾನಿಸಿ ಉಡುಗೊರೆ ನೀಡಿ ಗೌರವಿಸಲಾಗುತ್ತದೆ. ನಮ್ಮ ಪೂರ್ವಜರ ಕಾಲದಿಂದಲೂ ನಾಗಪೂಜೆ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ. ಸಿಂಧೂ ಸಂಸ್ಕೃತಿಯ ಉತ್ಖನನ ತಾಣಗಳಲ್ಲಿ ಸಿಕ್ಕಿರುವ ಅನೇಕ ಅವಶೇಷಗಳು ಅಲ್ಲಿನ ಜನರು ನಾಗಪೂಜೆ ಮಾಡುತ್ತಿದ್ದರು ಎನ್ನುವುದು ತಿಳಿದುಬರುತ್ತದೆ. ಅವರ ನಂತರ ಬಂದಿರುವ ಅನೇಕ ರಾಜಮನೆತನಗಳು ಸರ್ಪವನ್ನು ವಿಶೇಷವಾಗಿ ಪೂಜಿಸುತ್ತಿದ್ದರು. ಈ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಿದೆ. ಮಾನವ ಜನಾಂಗದವರು ಆದಿಕಾಲದಿಂದಲೂ ಈ ನಾಗಾರಾಧನೆ ನಡೆಸಿಕೊಂಡು ಬಂದಿದ್ದರೂ ತಿಳಿದುಬರುತ್ತದೆ. ಭಾರತದ ಇತಿಹಾಸದ ಪುಟಗಳಲ್ಲಿ ನಾಗವಂಶಗಳ ಕುರಿತಾಗಿ ಉಲ್ಲೇಖವೇ ಇದೆ. ಈಗಲೂ ಭಾರತದ ಕೇರಳ, ಅಸ್ಸಾಂ, ನಾಗಾಲ್ಯಾಂಡ್ಗಳಲ್ಲಿ ನಾಗ ಜನಾಂಗದವರಿದ್ದಾರೆ. ಭಾರತಕ್ಕಷ್ಟೇ ನಾಗಪೂಜೆ ಸೀಮಿತವಾಗಿಲ್ಲ. ಗ್ರೀಸ್, ಜಪಾನ್, ಚೀನಾ, ಈಜಿಪ್ಟ್ ಸೇರಿದಂತೆ ಮುಂತಾದ ಪುರಾತನ ಸಂಸ್ಕೃತಿಯುಳ್ಳ ಜನತೆ ನಾಗಪೂಜೆ ಮಾಡುತ್ತಿದ್ರು. ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಬತ್ತೀಸಾ ಶಿರಾಳ್ ಗ್ರಾಮದಲ್ಲಿ ನಾಗರ ಪಂಚಮಿ ದಿನ ಜೀವಂತ ನಾಗರಹಾವುಗಳನ್ನ ಪೂಜಿಸಲಾಗುತ್ತದೆ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚಂ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಾಂ ತಥಾ ಎಂಬ ಶ್ಲೋಕವು ನಾಗದೇವನ ವಿವಿಧ ಹೆಸರುಗಳನ್ನ ಹೇಳುತ್ತದೆ. ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಳಿಯ ಹೀಗೆ 9 ಜಾತಿಯ ನಾಗಗಳ ಆರಾಧನೆ ಮಾಡಲಾಗುತ್ತದೆ. ಸರ್ಪ ಭಯ ಮತ್ತು ವಿಷದಿಂದ ತೊಂದರೆಯಾಗದೇ ಇರಲು ಹಲವು ಕಡೆ ನಾಗನ ಕಲ್ಲುಗಳಿಗೆ ಕ್ಷೀರಾಭಿಷೇಕ ಮಾಡುವ ಪದ್ಧತಿ ಇದೆ. ನಾಗರ ಪಂಚಮಿಯ ದಿನದಲ್ಲಿ ವಾತಾವರಣವು ಸ್ಥಿರವಾಗಿರುತ್ತದೆ. ಸಾತ್ವಿಕತೆಯನ್ನು ಗ್ರಹಿಸಲು ಈ ಕಾಲವು ಅತ್ಯಂತ ಯೋಗ್ಯ ಮತ್ತು ಬಹಳ ಉಪಯುಕ್ತವಾಗಿದೆ. ಶ್ರಾವಣ ಶುದ್ಧ ಪಂಚಮಿಯ ದಿನ ಗೋಮಯದಿಂದ ಬಾಗಿಲು ಸಾರಿಸಿ ರಂಗೋಲಿ ಇಲ್ಲವೇ ಅರಿಶಿಣ ಕುಂಕುಮದಿಂದ ನಾಗರ ಚಿತ್ರಗಳನ್ನು ಬರೆದು ನೇಮಾನಿಷ್ಠೆಯಿಂದ ಪೂಜೆ ಮಾಡ್ತಾರೆ. ಸರ್ಪಯಜ್ಞವನ್ನ ನಿಲ್ಲಿಸಿದ ದಿನ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೊಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪಯಜ್ಞವನ್ನ ಆರಂಭಿಸುತ್ತಾನೆ. ಋತ್ವಿಜರು ಹೋಮ ಮಾಡಲು ಆರಂಭಿಸಿದಾಗ ಸರ್ಪಗಳು ಒಂದರ ಹಿಂದೆ ಒಂದರಂತೆ ಬಂದು ಅಗ್ನಿಕುಂಡಕ್ಕೆ ಬಿದ್ದು ಬೂದಿಯಾಗತೊಡಗಿತು.
ಇದನ್ನು ಕಂಡ ಉಳಿದ ಸರ್ಪಗಳು ಸರ್ಪರಾಜ ವಾಸುಕಿಯ ತಂಗಿಯಾದ ಜರತ್ಕಾರ ಬಳಿ ಹೋಗಿ ದಯವಿಟ್ಟು ನಮ್ಮನ್ನು ಆ ರಾಜನ ಹೋಮದಿಂದ ರಕ್ಷಿಸು ಎಂದು ಬೇಡಿಕೊಳ್ಳುತ್ತವೆ. ಸರ್ಪಗಳ ಮನವಿಗೆ ಜರತ್ಕಾರು ಒಪ್ಪಿ ತನ್ನ ಮಗನಾದ ಆಸ್ತಿಕನಿಗೆ ಯಜ್ಞವನ್ನು ನಿಲ್ಲಿಸಿ ಬರುವಂತೆ ಸೂಚನೆ ನೀಡುತ್ತಾಳೆ. ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನ ಯಜ್ಞಶಾಲೆಯನ್ನು ಪ್ರವೇಶಿಸಿ ತನ್ನ ವಿದ್ಯಾಬಲದಿಂದ ಪ್ರಾಣಿ ಹಿಂಸೆ ಮಹಾಪಾಪ, ನೀನು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನ ನಿಲ್ಲಿಸಬೇಕು ಎಂದು ಬೋಧಿಸಿದ. ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನ ನಿಲ್ಲಿಸಿದ ದಿನ ಪಂಚಮಿಯಾಗಿದೆಯಂತೆ. ಶಿವನ ಆಭರಣ, ವಿಷ್ಣುವಿನ ಹಾಸಿಗೆ, ಗಣಪತಿಯ ಹೊಟ್ಟೆಯ ಬಟ್ಟಿ, ಸಮುದ್ರ ಮಂಥನ ಕಾಲದಲ್ಲಿ ಮಂದರ ಪರ್ವತವೆಂಬ ಕಡಗೂರಿಗೆ ಹಗ್ಗವಾಗಿ ದುರ್ಯೋಧನನ ಧ್ವಜದ ಚಿಹ್ನೆಯಾಗಿ ನಾಗ ಕಾಣಿಸಿಕೊಳ್ಳುತ್ತಾನೆ. ಇದು ನಾಗರ ಪಂಚಮಿಯ ಆಚರಣೆಯ ಹಿನ್ನೆಲೆ ಬಗ್ಗೆ ಒಂದು ಸಣ್ಣದಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ದೀವಿ. ಜೊತೆಗೆ ಇನ್ನು ಮುಂದಕ್ಕೆ ನಾಗರ ಪಂಚಮಿಯ ನಾಳೆ ನಾಗರ ಪಂಚಮಿ ಹಾಗಿದ್ದಾಗ ನಾಳಿನ ದಿನ ನಾಗರ ಪಂಚಮಿಯನ್ನ ಆಚರಣೆ ಮಾಡಬೇಕು. ಜೊತೆಗೆ ಒಂದು ಹಬ್ಬದ ಒಂದು ವೈಬ್ರೇಷನ್ ಇರಬೇಕು. ದಾಟ್ಸ್ ವೈ ಧನಾತ್ಮಕವಾಗಿರುವಂತಹ ಚಿಂತನೆಗಳ ಜೊತೆಗೆ ಧನಾತ್ಮಕವಾಗಿರುವಂತಹ ಅಂಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ಜೊತೆಗೆ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಕ್ಷ್ಮೀ ಪೈ ಅವರು ಸನಾತನ ಸಂಸ್ಥೆಯಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಲಕ್ಷ್ಮೀ ಪೈ ಅವರಿಗೆ ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮೀ ಪೈ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಾಗರ ಪಂಚಮಿಯ ಈ ಒಂದು ಆಚರಣೆಗಳ ಬಗ್ಗೆ, ಜೊತೆಗೆ ಆಚರಣೆಗಳ ವಿಚಾರವಾಗಿ ನಾಳೆ ದಿನ ನಾವೆಲ್ಲರೂ ಕೂಡ ನಾಗರ ಪಂಚಮಿಯನ್ನ ಆಚರಣೆ ಮಾಡ್ತೇವೆ. ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಆಗ್ಲೇ ನಾನು ಹೇಳಿದಾಗೆ ತುಳುನಾಡಿನಲ್ಲಿ ಈ ಭೂಮಿ ನಾಗನಿಗೆ ಸೇರಿದ್ದು, ಈ ಮಣ್ಣು ಅನ್ನುವಂತಹ ಒಂದು ನಂಬಿಕೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿರುವಂತಹ ಜನರಿಗೆ ಶ್ರೀರಾಕ್ಷೆ ಇದ್ರೆ ಆತ ಜೀವನದಲ್ಲಿ ಉನ್ನತ ಮಟ್ಟದಲ್ಲಿ ಸಾಧನೆಯನ್ನ ಮಾಡೋ ರೀತಿ ಎಲ್ಲೋ ಒಂದ್ ಕಡೆ ಕಂಟಕ ಅನ್ನುವಂಥದ್ದಿದ್ರೆ ಅಥವಾ ನಾಗದೋಷಗಳು ಇರುತ್ತೆ, ಆತನ ಜೀವನ ಅವನಿಗೆ ಆಗುತ್ತೆ ಅಥವಾ ಅಡೆತಡೆಗಳು ಉಂಟಾಗುತ್ತೆ ಅನ್ನುವಂಥ ನಂಬಿಕೆಗಳಿವೆ. ಸೊ ಇವೆಲ್ಲದರ ಜೊತೆಗೆ ಪಂಚಮಿಯಂದು ನಾಗಾರಾಧನೆಯನ್ನ ಮಾಡುವ ಮೂಲಕ ಅಥವಾ ನಾಗ ದೇವಾಲಯಗಳಿಗೆ ಹೋಗುವ ಮೂಲಕ ಮಾಡುವ ಮೂಲಕ ಆತನ ಪಾಪಗಳೆಲ್ಲ ವಿಮುಕ್ತಿ ಆಗುತ್ತೆ ಅನ್ನುವಂಥ ನಂಬಿಕೆ. ಹಾಗಿದ್ದಾಗ ಯಾವ ಆಚರಣೆ ಮಾಡಬೇಕು ಅನ್ನುವಂಥ ನಂಬಿಕೆಗಳಿವೆ. ಜೊತೆಗೆ ಇವೆಲ್ಲದರ ಜೊತೆಗೆ ಯಾವ ರೀತಿ ನಾಳೆ ದಿನ ನಾವುಗಳು ವ್ರತಾಚರಣೆ, ನಾಗಾರಾಧನೆ ವ್ರತಾಚರಣೆನ ಮಾಡಬೇಕು ಅಥವಾ ಯಾವ ರೀತಿ ನಾವು ತಪ್ಪು ಕಲ್ಪನೆಗಳನ್ನ ಈ ಹಿಂದೆ ಮಾಡಿದ್ವಿ, ಅದನ್ನು ಯಾವ ರೀತಿ ಮಾಡಬಾರ್ದು ಅನ್ನುವಂಥ ವಿಚಾರ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ನಾಳೆ ದಿನ ತನು ಅರ್ಪಣೆ ಮಾಡುವಂಥದ್ದು, ನಾಗನಿಗೆ ಕಲ್ಲಿಗೆ ಹಾಲೆರೆಯುವಂತಹ ವಿಚಾರಗಳು ಇವೆಲ್ಲವೂ ಕೂಡ ಬರುತ್ತೆ. ಎಲ್ಲ ವಿಚಾರದ ಬಗ್ಗೆ ಸಂಕ್ಷಿಪ್ತ. ಅದೇ ರೀತಿ ನಾನು ಮೊದಲನೇದಾಗಿ ಈ ನಾಗಾರಾಧನೆಯ ವಿಚಾರವಾಗಿ, ನಾಗಾರಾಧನೆಯ ಪಂಚಮಿಯ ವಿಚಾರವಾಗಿ ಐತಿಹಾಸಿಕ ಹಿನ್ನೆಲೆ ಏನು ಅನ್ನುವಂತಹ ವಿಚಾರ, ತದನಂತರ ಆಧ್ಯಾತ್ಮಿಕವಾಗಿ ಜೊತೆಗೆ ಪೌರಾಣಿಕವಾಗಿ ಯಾವ ರೀತಿಯ ಕಥೆಗಳು ಉಲ್ಲೇಖವಾಗಿದೆ ವಿಚಾರವಾಗಿ. ಹಾಗಿದ್ದಾಗ ಲಕ್ಷ್ಮೀ ಪೈ ಅವರು ಮೊದಲನೇದಾಗಿ ನಾವು ಹಿನ್ನೆಲೆಯ ಬಗ್ಗೆ ಬರೋಣ, ತದನಂತರ ನಾವು ನಾಗದೋಷಗಳ ಬಗ್ಗೆ ಈ ವಿಚಾರದ ಬಗ್ಗೆ ಮತ್ತೆ ಮಾತಾಡೋಣ. ಮೊದಲನೇದಾಗಿ ಏನ್ ಹೇಳ್ತೀರಾ ಮೇಡಮ್, ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ, ನಾಗರ ಪಂಚಮಿ ಯಾಕೆ ಆಚರಣೆ ಮಾಡಬೇಕು, ಜೊತೆಗೆ ಇದು ನಮಗೆ ಮಾತ್ರ ಸೀಮಿತವೋ ಅಂತ ರಾಷ್ಟ್ರಗಳಿಗೂ ಕೂಡ ನಾಗರ ಪಂಚಮಿ ಇದೆ ಅಂದ್ರೆ ನಾಗನ ಆರಾಧನೆಯನ್ನ ಮಾಡ್ತಾರೆ ಅವರುಗಳು ಕೂಡ, ಏನ್ ಹೇಳ್ತೀರಾ ಮೇಡಮ್? ಕೇಳಿದ್ರಿ, ನಾಳೆ ಶ್ರಾವಣ ಶುಕ್ಲ ಪಂಚಮಿ. ಚಾತುರ್ಮಾಸ ನಮ್ಗೆ 4 ತಿಂಗಳುಗಳನ್ನು ಹೇಳಿದ್ದಾರೆ. ಚಾತುರ್ಮಾಸದ 4 ತಿಂಗಳಿಗೆ ಚಾತುತ್ತೇವೆ. ಸೂರ್ಯನು ದಕ್ಷಿಣಾಭಿಮುಖವಾಗಿ ಚಲಿಸುವಂತಹ ಈ ಕಾಲಾವಧಿಯನ್ನು ದಕ್ಷಿಣಾಯನ ಅಂತ ಹೇಳ್ತೇವೆ. ದಕ್ಷಿಣಾಯನ ಅಂತ ಹೇಳಿದ್ರೆ ದೇವತೆಗಳು ಸುಪ್ತಾವಸ್ಥೆಗೆ ಹೋಗುವಂತ, ಇದರರ್ಥ ದೇವತಾ ತತ್ವಗಳದ್ದು ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ ಮತ್ತು ನೆಗೆಟಿವ್ ಎನರ್ಜಿ ಹೆಚ್ಚಾಗುವಂಥದ್ದು ವಾಯುಮಂಡಲದಲ್ಲಿ. ಆ ಸಂದರ್ಭದಲ್ಲಿ ಮನುಷ್ಯನ ಮೇಲಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಅನೇಕ ಪ್ರಕಾರದ ತೊಂದರೆಗಳಾಗ್ತದೆ. ಅದನ್ನೆಲ್ಲವನ್ನು ನಾವು ಮೀರಿ ಸತತ ಭಗವಂತನ ಚೈತನ್ಯ ಪಡೆದು ಹೇಳಿ ನಮ್ಗೆ ಈ ಚಾತುರ್ಮಾಸದ ಕಾಲಾವಧಿಯಲ್ಲಿ ಸಾಲು ಸಾಲಾಗಿ ಹಬ್ಬ ವ್ರತಗಳಿದ್ದಾರೆ. ಅದರಲ್ಲಿ ಮೊದಲನೇದು ಶ್ರಾವಣ ಮಾಸ. ಶ್ರಾವಣ ಮಾಸದ ಅವನ್ನೇ ನಾವು ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೇವೆ. ಈಗಾಗಲೇ ನಾವು ನೋಡಿದ್ದೇವೆ ಒಂದು ಕ್ಲಿಪ್, ಹಲವು ವಿಷಯಗಳನ್ನು ತಿಳ್ಕೊಂಡ್ರು. ಈಗ ಅದೇ ರೀತಿ ತಾವು ಕೂಡ ಹೇಳಿದ್ರಿ,
ಹಾಗಾಗಿ ಈ ಶ್ರಾವಣ ಶುಕ್ಲ ಪಂಚಮಿ ಈ ದಿವಸವೇ ನಾವು ಯಾಕೆ ನಾಗನಾರಾಧನೆಯನ್ನು ಇದಕ್ಕೆ ಹಲವು ರೀತಿಯ ನಮ್ಗೆ ಹಿನ್ನೆಲೆ ಇದೆ. ಭಗವಂತ ಶಿವ ಮಹಾದೇವ ಕ್ಷೀರಸಾಗರದ ಮಥನಾಗುವಾಗ ಹಲ ಎಂಬ ವಿಷ ಉತ್ಪನ್ನವಾಯಿತು, ನಮ್ಗೆಲ್ಲ ಗೊತ್ತಿದೆ. ಅವಾಗ ಇಡೀ ಶ್ರೀನಾಶಕ್ಕೆ ಹೋಗುವಂತಹ ರೀತಿಯಲ್ಲಿ ಅದರದ್ದು ಆ ವಿಷ ಇದೆಲ್ಲ ಅದೆಲ್ಲವೂ ಆ ಸುಡ್ಲಿಕ್ಕೆ ಶುರುವಾಯಿತು. ಹಾಲಾಹಲ ವಿಷವನ್ನು ಲೋಕದ ರಕ್ಷ ಮಹಾದೇವ ಶಿವ ತಾನು ಸೇವನೆ ಮಾಡ್ತಾನೆ. ಸೇವನೆ ಮಾಡಿ ಅವನು ವಿಷಕಂಠನಾಗ್ತಾನೆ. ಆವಾಗ ಆ ವಿಷ ಸೇವನೆ ಮಾಡ್ತಾ ಇರುವಾಗ ನಾಗಗಳು ಶಿವನ ಹತ್ರ ಬರ್ತವೆ. ಮತ್ತೆ ಅವರು ಕೂಡ ಈ ಲೋಕ ರಕ್ಷಣೆ ಕಾರ್ಯದಲ್ಲಿ ಭಗವಂತ ಇರ್ತವೆ. ಆ ನಾಗಗಳು ನಾವು ಕೂಡ ಹಾಲಾಹಲ ವಿಷಯವನ್ನು ನಮಗೂ ಪಾಲಿದೆ ಅದರಲ್ಲಿ ಅಂತ ಹೇಳಿ ಮಹಾದೇವ ಶಿವನು ಮಾಡಿದಂತಹ ಸೃಷ್ಟಿಯ ರಕ್ಷಣೆ ಕಾರ್ಯದಲ್ಲಿ ತಮ್ಮ ದಾನವನ್ನು ನೀಡಿದ್ರು. ಪ್ರಧಾನವಾಗಿ 9 ಪಂಗಡಗಳಲ್ಲಿ ಈಗಾಗಲೇ ಹೇಳಿದ್ರು ಆ ಕ್ಲಿಪ್ಪಿಂಗ್ಸ್ ನಲ್ಲಿ. ಅನಂತಂ ವಾಸುಕಿಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ಕಂ ಕಾಲಿಯಂ ತಥಾ. 9 ಪ್ರಧಾನ ಗುಂಪುಗಳಿದೆ ನಾಗಗಳದು. 9 ಆ 9 ಬಗೆಯ ನಾಗಗಳು ಶಿವನ ಹಾಲಾಹಲ ವಿಷಯದಲ್ಲಿ ಅವರು ಕೂಡ ಸೇವನೆ ಮಾಡ್ತಾರೆ ಮತ್ತು ಸೃಷ್ಟಿಯ ರಕ್ಷಣೆ ಕಾರ್ಯದಲ್ಲಿ ಕೈ ಜೋಡಿಸ್ತಾರೆ. ಇವನು ಪ್ರಸನ್ನನಾಗ್ತಾನೆ ನಾಗಗಳ ಮೇಲೆ. ಮತ್ತೆ ಅವರಿಗೆ ಒಂದು ವರದಾನ ಕೊಡ್ತಾನೆ. ನಾವು ಈ ಸೃಷ್ಟಿಯ ರಕ್ಷಣೆಗೆ ಯೋಗದಾನ ನೀಡಿದ್ರಿಂದ ಇಡೀ ಮಾನವ ನಿರಂತರ ಕೃತಜ್ಞರಾಗಿರ್ತಾರೆ. ಆ ನೆನಪಿಗೋಸ್ಕರ ಅಂದ್ರೆ ಈ ಒಂದಂಗ ಏನ್ ನಡೀತು ಘಟನೆ, ಇದರ ನೆನಪಿಗೋಸ್ಕರ ನಿಮ್ಮನ್ನು ಈ ಜನಾಂಗ ಸದಾಕಾಲ ಕೃತಜ್ಞತಾ ರೂಪದಲ್ಲಿ ಪೂಜಿಸುವಂತಾಗಲಿ, ನಿಮಗೆ ದೇವವಾಗ್ಲಿ ಅಂತ ಹೇಳಿ ಮಹಾದೇವ ಶಿವ ವರ ನೀಡಿದ್ರಿಂದ ಇವತ್ತು ನಾಗಗಳು ಅಂತ ಹೇಳಿ ಅವರಿಗೆ ಕೊಟ್ಟಿದ್ದೇವೆ. ಅಂದ್ರೆ ಈ ಮುಖ್ಯವಾಗಿ ನಾಗರ ಪಂಚಮಿ ದಿವಸ ಆ ದಿವಸ ವಾಯುಮಂಡಲದಲ್ಲಿ ಆ ನಾಗತತ್ವದ ಸ್ಪಂದನಗಳು ಇರ್ತದೆ. ಅನ್ಯ ದಿನಗಳಲ್ಲಿ ಅಪ್ರಕಟ ರೂಪದಲ್ಲಿರ್ತದೆ. ಕೇವಲ ನಾಗರ ಶ್ರಾವಣ ಶುಕ್ಲ ಪಂಚಮಿಯ ದಿವಸ ವಾಯುಮಂಡಲದಲ್ಲಿ ಈ ನಾಗತತ್ವ ಇದ್ದುಕೊಂಡು ಆ ದಿವಸದ ಒಂದು ವಿಶೇಷ, ನಾಳೆ ಅದನ್ನೆಲ್ಲರೂ ಅನುಭವಿಸಬಹುದು, ಲಹರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ. ಸಾತ್ವಿಕತೆ ಅಂತ ಹೇಳ್ತೇವೆ ನಾವು ಆದಂತಹದ್ದು. ಆ ದಿವಸ ನಾವು ಆ ಸತ್ವಗುಣವನ್ನು ಗ್ರಹಣ ಮಾಡ್ಲಿಕ್ಕೆ ಅಂತ ಹೇಳಿ ಆ ನಾಗರ ಪಂಚಮಿ ಆಚರಣೆಯನ್ನು ನಮ್ಗೆ ಹೇಳಿದ್ದಾರೆ. ಈಗ ನಾನು ಅನುಭವಿಸಬಹುದು. ಅನ್ಯ ದಿನಗಳಲ್ಲಿ ವಾತಾವರಣ ಹೇಗಿರ್ತದೆ, ನಾಗರ ಪಂಚಮಿ ಅತ್ಯಂತ ಸ್ಥಿರವಾದ ಶಾಂತ ಸತ್ವಗುಣಿ ಲಹಂತನ ಚೈತನ್ಯ ಅಂತ ಹೇಳಿದ್ರೆ ದೇವರ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳಿಗೆ ನಾವು ಇದು ಪ್ರಚಂಡ ಪ್ರಮಾಣದಲ್ಲಿ ನಾಳೆ ಕಾರ್ಯನಿರತವಾಗ್ತದೆ. ಅದನ್ನು ಗ್ರಹಣ ಮಾಡಿದ ಆಚರಣೆಗಳನ್ನು ಮಾಡಲಿಕ್ಕೆ ನಮಗೆ ಶಾಸ್ತ್ರ ಹೇಳಿದೆ. ಅದು ಮುಂದಿನ ಈಗ ನಾಗರ ಪಂಚಮಿಯ ಹಿನ್ನೆಲೆಯಾಗಿ ಮಹತ್ವವಾಗಿ ಈ ಭಗವಂತ ಮಹಾದೇವನ ವಿಷಯದಲ್ಲಿ ಪಾಲನ್ನು ತೆಕ್ಕೊಂಡು ಸೃಷ್ಟಿ ರಕ್ಷಣೆ ಕಾರ್ಯ ಮಾಡಿದ್ದಕ್ಕೆ ನಾಗಗಳ ಆರಾಧನೆ. ಮತ್ತೊಂದು ಐತಿಹಾಸಿಕ ಘಟನೆ, ನಮ್ಗೆ ಭಾಗವತ ಪುರಾಣ ಗೊತ್ತಿದೆ, ಜೀವನ ಚರಿತ್ರೆ. 18 ಪುರಾಣದಲ್ಲಿ ಮಹತ್ವವಾದದ್ದು ಭಾಗವತ ರಚಿಸಿದ್ದು. ಅದರಲ್ಲಿ ಕಾಳಿಂಗ ಮರ್ದನದ ಕಥೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಭಗವಂತನ ಲೀಲಾ ನಾಟಕದ ಒಂದು ಪ್ರಸಂಗ ಆಗಿರ್ತದು. ಆ ಯಮುನಲ್ಲಿ ಕಾಳಿಂಗ ಪ್ರಧಾನವಾದ ಈ ವಿಷಕಾರಕ ಸರ್ಪ ಅವನು ಪರಿವಾರ ಸಮೇತ ವಾಸನಾಗಿದ್ದು ಆ ಇಡೀ ಯಮುನೆಯನ್ನು ಚಿತ ಮಾಡಿರ್ತಾನೆ. ವೃಂದಾವನದ ಎಲ್ಲರೂ ಕೂಡ ಆ ನೀರು, ಗೋಪಾಲಕರು, ಗೋವುಗಳು ಎಲ್ಲ ಮೃತರಾಗ್ತಾ ಇರುವಾಗ ಭಗವಂತ ಈ ಕಾಯಿಸಬೇಕು ಅಂತ ಹೇಳಿ ತನ್ನ ಲೀಲೆ ಒಂದು ಭಾಗವಾಗಿ ಆ ಮಡುವಿನಲ್ಲಿ ಧುಮುಕ್ತಾನಿದೆ. ಆ 7 ಹೆಡೆಗಳ ಮೇಲೆ ಭಗವಂತ ಕಾಳಿಂಗ ಮರ್ದನದ ನರ್ತನ ಅಹಂಕಾರವನ್ನು ಕಳೆದು ಅವನಲ್ಲಿ ಭಗವಂತನಿಗೆ ಶರಣಾಗ್ತಾನೆ ಅಂತ ಹೇಳಿ, ಏನ್ ಮಾಡ್ಬೇಕು ನಾನು ಅಂತ. ಆವಾಗ ಭಗವಂತ ಅವನಿಗೆ ಹೇಳ್ತಾನೆ, ನೀನು ಹೋಗು, ಇಲ್ಲಿ ನಿನ್ನಿಂದ ಯಾರಿಗೂ ಉಪಟಳ ಆಗಬಾರ್ದು. ನಾನು ನಿನ್ನನ್ನು ಕಾಳಿಂಗ ಅಲ್ಲಿ ಬಂದು ಅಡಗಿಕೊಳ್ಳಿಕ್ಕೆ ಕಾರಣ ಗರುಡನಿಂದ ತಪ್ಪಿಸ್ಕೊಳ್ಳಿಕ್ಕೆ. ಗರುಡ್ ನಾಶ ಮಾಡ್ತಾ ಇರುವಾಗ ಕಾಳಿಂಗ ಬಂದು ಯಮುನೆಯಲ್ಲಿ ಸೇರ್ಕೊಳ್ತಾನೆ. ಆಗ ಈಗ ನಾನು ಅಲ್ಲಿ ಹೊರಟೋದ್ರೆ ನಿಮ್ಮ ವಾಹನ ಗರುಡ ನನ್ನನ್ನು
ಕೊಂದು ಹಾಕ್ತಾನೆ. ನಾನೇನು ಭಗವಂತ ಹೇಳ್ತಾನೆ, ನಿನ್ನ ಹೆಡೆಯ ಮೇಲೆ ನನ್ನ ಚರಣಗಳ ಚಿಹ್ನೆ ಇದೆ ನೋಡಿ, ಗರುಡ ನಿನ್ಗೆ ಯಾವತ್ತೂ ತೊಂದರೆ ಕೊಡುವುದಿಲ್ಲ, ನೀನು ಸುರಕ್ಷಿತವಾಗಿರ್ತೀಯ ಇಲ್ಲಿಂದ. ಆ ಕಾಳಿಂಗ ಸರ್ಪ ತನ್ನ ಎಲ್ಲ ಪರಿವಾರ ಸಮೇತ ಸಾಗರಕ್ಕೆ ಹೊರಟೋಗ್ತಾ ಶ್ರಾವಣ ಶುಕ್ಲ ಪಂಚಮಿ ಆಗಿತ್ತು. ಇದು ಐತಿಹಾಸಿಕ ಹಿನ್ನೆಲೆ ದಿವಸ ಈ ಘಟನೆ ಘಟಿಸಿದೆ. ಹಾಗಾಗಿ ಭಾಗವತದಲ್ಲಿ ಇದರ ಉಲ್ಲೇಖ ಇದೆ, ಮತ್ತೆ ಆ ವಿಷಯ ನಾವೆಲ್ಲರೂ ಕೇಳಿದ್ದೇವೆ, ಇದೆಲ್ಲ ಗೊತ್ತಿದೆ ನಮ್ಗೆ. ಈ ತರ ಇದು ಐತಿಹಾಸಿಕವಾಗಿ, ಇನ್ನೊಂದು ಆಧ್ಯಾತ್ಮಿಕವಾಗಿಯೂ ಕೂಡ ಇದೆ. ಹೌದು. ಇನ್ನೊಂದು ಕಾರಣ ಆಗ್ಲೇ ಹೇಳಿದ್ರು ಕ್ಲಿಪ್ಪಿಂಗ್ಸ್ ನಲ್ಲಿ, ಜನಮೇಜಯ ರಾಜ ಅಂದ್ರೆ ಪಾಂಡವರ ಮರಿಮಗ ಪರೀಕ್ಷಿತ ರಾಜನ ಮಗ. ಪರೀಕ್ಷಿತ ರಾಜಾಗಿ ತಕ್ಷಕ ಕಡಿದು ಅವರು ಮೃತರಾಗ್ತಾರೆ. ಪರೀಕ್ಷಿತ ಮಹಾರಾಜ ಅಲ್ಲಿ ತುಂಬಾ ಚಿಕ್ಕ ವಯಸ್ಸಿನ ಜನಮೇಜಯ ರಾಜ, ಅವನಿಗೆ ಅದೆಲ್ಲವನಾಗಿ ಸಿಂಹಾಸನಾರೂಢನಾದ ನಂತರ ತನ್ನ ತಂದೆ ಸಾವಿಗೆ ಏನು ತಕ್ಷಕನಿಂದ ಕಡಿದು ಇಷ್ಟು ಒಬ್ಬ ಧರ್ಮಿಷ್ಠ ರಾಜ ಮೃತನಾದವನು ಮನಸ್ಸಿನಲ್ಲಿ ಸಂಕಲ್ಪ ಮಾಡುತ್ತಾನೆ, ಈ ಸರ್ಪ ಕುಲವೇ ಭೂಮಿ ಮೇಲೆ ಇರಬಾರದು, ಬರೇ ಈ ತರ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ, ಇಂಥ ಧರ್ಮಿಷ್ಠ ರಾಜನನ್ನು ಕೊಲ್ಲುವಂತಹ ಪಾಪ ಮಾಡಿದ್ದಾರಲ್ಲ, ಅದಕ್ಕೆ ಸರ್ಪ ಕುಲವನ್ನು ನಾನು ನಾಶ ಮಾಡ್ತೇನೆ ಅಂತ ಹೇಳಿ ಯಜ್ಞ ಪ್ರಾರಂಭ ಮಾಡ್ತಾನೆ. ಆ ಸರ್ಪ ಯಜ್ಞದ ಮಂತ್ರದ ಬಲದಿಂದ ಗಳಲ್ಲಿರುವಂತಹ ಎಲ್ಲ ನಾಗಗಳು ಆ ಸರ್ಪ ಯಜ್ಞ ಕುಂಡದಲ್ಲಿ ಆಗ್ಲಿಕ್ಕೆ ಶುರುವಾಗ್ತದೆ, ಸಂತತಿಯೇ ನಾಶವಾಗುವಂತಹ ಪರಿಸ್ಥಿತಿ. ಆ ಸಂದರ್ಭದ ವಾಸುಕಿಯ ತಂಗಿ ಜರತ್ಕಾರು ಅಂತ ಹೇಳಿರ್ತಾಳೆ, ಅವಳು ಅವಳ ಪತಿಯ ಹೆಸರು ಕೂಡ ಜರತ್ಕಾರು ಅಂತ. ಇಬ್ರು ಋಷಿ ಮತ್ತು ಅವಳ ಋಷಿ ಹೆಸರು ಜರತ್ಕಾರು. ಅವರು ತುಂಬಾ ತಪಸ್ವಿಗಳಾಗಿದ್ದು, ಅವರಿಗೆ ಆಸ್ತಿಕ ಅವನು ಕೂಡ ಮುನಿ, ಅತ್ಯಂತ ತಪಸ್ವಿ ಮತ್ತು ಶಕ್ತಿ ಇದ್ದಂತಹ ಅವನಿಗೆ ಬಂದು ವಾಸುಕಿ ಬೇಡಿಕೊಳ್ತಾನೆ, ನಮ್ಮ ಸಂತತಿ ನಾಶ ಆಗ್ತಾ ಉಂಟು, ಹೋಗಿ ಜನಮೇಜಯ ರಾಜನಿಗೆ ಅವನ ಮನವರಿಕೆ ಮಾಡಿಸು, ಅವನನ್ನು ಪ್ರಸನ್ನ ಮಾಡಿಸ್ಲಿಕ್ಕೆ ಮನವೊಲಿಸು ಅಂತ ಹೇಳಿ. ಆಸ್ತಿಕ ಮುನಿ ಅತ್ಯಂತ ತುಂಬಾ ಶಕ್ತಿ ಇದ್ದಂತಹ ಒಬ್ಬ ತೇಜಸ್ವಿ ಬ್ರಹ್ಮಚಾರಿ. ಅವನು ಆ ಯಾಗಕ್ಕೆ ಬಂದು ಜನಮೇಜಯ ರಾಜನ ಇದನ್ನು ಮಾಡ್ತಾನೆ, ಪ್ರಶಂಸೆ, ನಿನ್ನ ವಂಶಜರು ಪೂರ್ವಜರು ಪಾಂಡವರು ಧರ್ಮ ರಕ್ಷಣೆ ಮಾಡಿ ನೀನ್ ಇದೆಂಥ ಕಾರ್ಯ ಮಾಡ್ತಾ ಇದ್ದಿ, ಇದು ತಪ್ಪು ಮಾಡ್ತಾ ಇದ್ದೀನಿ ನೀನು, ಈ ತರ ನಾವು ಸೃಷ್ಟಿ ನಮ್ಮ ಇದನ್ನು ಮಾಡಬಾರ್ದು, ಅಡ್ಡಿ ಮಾಡಬಾರ್ದು, ಅದಕ್ಕಾಗಿ ಬೇಕು ಅಂತ ಹೇಳಿ ಆ ಒಂದು ಪ್ರಶಂಸೆ, ಆ ತೇಜಸ್ವಿ ಬ್ರಹ್ಮಚಾರ್ಯ ಮಾತು ರಾಜ ಒಪ್ಪಿಕೊಳ್ತಾನೆ. ಅವನು ಸರ್ಪಯಜ್ಞವನ್ನು ನಿಲ್ಲಿಸ್ತಾನೆ. ಕೂಡ ಶ್ರಾವಣ ಶುಕ್ಲ ಪಂಚಮಿ ಆಗಿತ್ತು. ಇವತ್ತು ಪೃಥ್ವಿಯ ಮೇಲೆ ನಾಗಗಳಿದ್ದ ಆಸ್ತಿಕ ಮುನಿಯ ಆ ಒಂದು ಕೃಪೆಯಿಂದಾಗಿ, ಆಸ್ತಿಕ ಮುನಿ ಜನಮೇಜಯನ ಒಲಿಸಿದ್ರಿಂದ ಸರ್ಪಯಜ್ಞ ನಿಲ್ಲಿಸ್ತಾನವನು. ಇವತ್ತು ಸರ್ಪ ಸಂತತಿ ಉಳ್ಕೊಂಡಿದೆ. ಹಾಗಾಗಿ ಆಸ್ತಿಕನನ್ನು ಯಾರು ಸ್ಮರಿಸ್ತಾರೆ ಅವರಿಗೆ ಸರ್ಪದ ವಿಷಬಾಧೆ ಆಗುವುದಿಲ್ಲ ಸ್ತೋತ್ರ ಇದೆ. ಆ ತರ ಆ ಒಂದು ಸರ್ಪ ಸಂತತಿ ಉಳಿಸಿದ ಶ್ರಾವಣ ಶುಕ್ಲ ಪಂಚಮಿ ದಿವಸ ಆಗಿತ್ತು. ಇದೆಲ್ಲದರ ಸ್ಮರಣಾರ್ಥವಾಗಿ ನಾಗರ ಪಂಚಮಿ. ಇನ್ನು ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಆಗ್ಲೇ ತಿಳ್ಕೊಂಡೆವು ನಾವು, ಅಂದ್ರೆ ಶಿವಂಡ ಪ್ರಮಾಣದಲ್ಲಿ ಚೈತನ್ಯದ ಲಹರಿಗಳು ಭೂಮಿಗೆ ಬರ್ತವೆ ನಾಳೆ. ಈ ನಾಗ ಶಿವನದ್ದೇ ಆರಾಧನೆ, ಶಿವನ ಸಗುಣ ರೂಪದ ಆರಾಧನೆ ಇದ್ದು. ಯಾಕಂದ್ರೆ ಶಿವನಲ್ಲಿ 9 ನಾಗಗಳ ವಾಸ ಇದೆ, ನಾವು ಅದನ್ನು ತಿಳ್ಕೊಳ್ಬೇಕು. ಶಿವನಿಗೆ ನಾವು ಶಿರದಲ್ಲಿ, ಕಂಠದಲ್ಲಿ, 2 ಕೈಗಳಲ್ಲಿ ಮತ್ತು ಶಿವನ ಶರೀರದ ಮೇಲೆ 9 ನಾಗಗಳು. ಆ ನವನಿದ್ದಾನೆ, ಅವನಿಗೆ ಅದೇ ಆಭರಣ. ಹಾಗಾಗಿ ಶಿವನಿಗೆ ನಾಗಾಭರಣ ಅಂತ ಹೆಸರಿದೆ. ಅವನು ವಿಷ ಪಾನ ಮಾಡಿ ಸೃಷ್ಟಿಯ ರಕ್ಷಣೆ ಮಾಡಿದ್ರಿಂದ, ಅಂದ್ರೆ ಇದೆಲ್ಲದಲ್ಲಿ ಈ ನಾಗ ಅಂತ ಹೇಳಿದ್ರೆ ಭಗವಂತನ ಚೈತನ್ಯದ ಕಣಗಳು ಇರ್ತದೆ. ಇವತ್ತು ನಾವು ಯೋಗ ಶಾಸ್ತ್ರವನ್ನು ನೋಡಿದ್ರೆ ಮನುಷ್ಯನ ಶರೀರದಲ್ಲಿರುವ ಆಧ್ಯಾತ್ಮಿಕ ಶಕ್ತಿ ಕುಂಡಲಿನಿ ಶಕ್ತಿಯಲ್ಲಿದೆ ಅಂತ ಹೇಳಿದ್ದಾರೆ. ಇದೆಲ್ಲ ಸೂಕ್ಷ್ಮದ ವಿಷಯ. ಇದು ನಮ್ಮ, ಆದರೆ ಕುಂಡಲಿನಿ ಎಂಬ ಆಧ್ಯಾತ್ಮಿಕ ಶಕ್ತಿ ಕೂಡ ಸರ್ಪದ ಆಕೃತಿ, ಸೃಷ್ಟಿಯನ್ನು ಮುನ್ನಡೆಸುವಂತಹ ಚೈತನ್ಯಮಯ ಶಕ್ತಿ, ಮನುಷ್ಯನ ಶಕ್ತಿ, ಅದು ಕೂಡ ಸರ್ಪದ ಆಕೃತಿಯಲ್ಲಿ ಇರ್ತದೆ.
ನಾವು ದೇವತೆಗಳನ್ನು ಅನೇಕ ದೇವತೆಗಳ ಸಂದರ್ಭದಲ್ಲಿ ನಮಗೆ ನಾಗನ ಒಂದು ಅದ್ರ ಜೊತೆ ಇರುವಂತ, ಉದಾಹರಣೆಗೆ ಈಗಾಗಲೇ ಶಿವನ ಬಗ್ಗೆ ನೋಡಿದೆವು. ಶಿವನ ಶರೀರದ ಮೇಲೆ 9 ನಾಗಗಳು. ಇನ್ನು ಗಣಪತಿಯ ಹೊಟ್ಟೆಗೆ ನಾಗವನ್ನು ಸುತ್ತಿಕೊಂಡಿದ್ದಾನೆ. ಏನು, ನಾವು ಸ್ಥೂಲದಲ್ಲಿ ಇದೆಲ್ಲ ನೋಡ್ತೇವೆ, ವಾಸ್ತವದಲ್ಲಿ ಇದಕ್ಕೆ ಆಧ್ಯಾತ್ಮ. ಈ ಒಂದು ಹಳದಿ ಬಣ್ಣದ ನಾಗ ತನ್ನಂತಹ ಗಣಪತಿ, ಅದರ ಅರ್ಥ ವಿಶ್ವ ಕುಂಡಲಿನಿ ಜಾಗೃತ ದೇವತೆ ಅಂತ ಹೇಳಿ. ಗಣಪತಿ ಅಂತ ಹೇಳಿದ್ರೆ ನಾವು ಅವನ ಹೊಟ್ಟೆಯಲ್ಲಿ ಇಡೀ ಹೇಳ್ತಾರೆ, ಓಂಕಾರ ಸ್ವರೂಪನಾಗಿದ್ದಾನೆ. ನಾವು ಅವನ ಸಗುಣಾರಾಧನೆ ಅಂತದಲ್ಲಿ ಪೂಜಿಸ್ತೇವೆ. ಆ ಗಣಪತಿಯ ಹೊಟ್ಟೆಗೆ ಸುತ್ತಿಕೊಂಡಂತಹ ಹಾವು ವಿಶ್ವಕುಂಡಲಿ. ಮನುಷ್ಯನ ದೇಹದಲ್ಲಿಯೂ ನಾಗರೂಪದಲ್ಲಿ ಕುಂಡಲಿನಿ ಶಕ್ತಿ ಇದೆ, ಆದ್ರೆ ವಿಶ್ವ ಶಕ್ತಿ ಇದೆ ಅಲ್ಲ, ಅದನ್ನು ವಿಶ್ವಕುಂಡಲಿನಿ ಅಂತ ಹೇಳ್ತೇವೆ. ಅದು ಸಾಂಕಿ. ಗಣಪತಿ ತನ್ನ ಹೊಟ್ಟೆಗೆ ಸುತ್ತಿಕೊಂಡಿದ್ದಾನೆ ಅಂತ ಹೇಳಿದ್ರೆ, ಗಣಪತಿಯ ಹೊಟ್ಟೆಯಲ್ಲಿ ಬ್ರಹ್ಮ ಓಂಕಾರನಾದ, ಅವನ ಆಕಾಶ ತತ್ವದ ಪ್ರತೀಕ. ಅಭಿಮಾನಿ ದೇವರಂದ್ರೆ ಗಣಪತಿ. ಅಂದ್ರೆ ಇದೆಲ್ಲ ಆಧ್ಯಾತ್ಮಿಕ ಸಂಕೇತ. ನಾವದನ್ನು ಸ್ಥೂಲದಲ್ಲಿ ಗಣಪತಿಯ ಹೊಟ್ಟೆ ದೊಡ್ಡದು, ಅವನ ಹಾವು ಸುತ್ತಿಕೊಂಡಿದ್ದಾನೆ ಅದಕ್ಕೆ ನಾವು ಹೇಳ್ತೇವಲ್ಲದೆ, ವಾಸ್ತವದಲ್ಲಿ ಗಣೇಶ ತತ್ವ ಎಂಬುದು ಅದು ಓಂಕಾರದಾಗಿದೆ. ಇನ್ನೊಂದು ನಾವು ಆದಿಶೇಷನ ನೋಡ್ತೇವೆ, ಮಹಾವಿಷ್ಣು ಅವನು ಶಯನ ಮಾಡಿದ್ದಾನೆ ಅಂತ ಹೇಳಿ. ಅಂದ್ರೆ ಮುಖ್ಯವಾಗಿ ವಿಶ್ವ ಒಂದು ಸರ್ಪದ ಆಕೃತಿಯಲ್ಲಿದೆ, ಅದರದ್ದೊಂದು ಸಗುಣಾರಾಧನೆ ಅಂತ ಹೇಳಿ ನಾವಿಲ್ಲಿ. ಮತ್ತಾಗ್ಲೇ ತಾವು ಹೇಳಿದ್ರಿ, ನಾವಿರುವಂತಹ ಈ ತುಳುನಾಡು ಇದು ಸೇರಿದಂಥದ್ದಿತ್ತು. ಈ ಪೃಥ್ವಿ, ಇದನ್ನು ಪರಶುರಾಮರು ಮೇಲೆ ನಿಂತು ತಮ್ಮ ಕೊಡಲಿಯನ್ನು ಎಷ್ಟು ದೂರದ ತನಕ ಬೀಸಿ ಒಗೆದ್ರು ಹಿಂದೆ ಹೋಗಿ ತನ್ನ ಭೂಮಿಯನ್ನು ನಮ್ಗೆ ಬಿಟ್ಟು ಕೊಟ್ಟದ್ದು. ಹಾಗಾಗಿ ಇದನ್ನು ಪರಶು ಹೇಳ್ತೇವೆ. ಇಲ್ಲಿ ವಿಶೇಷವಾಗಿ ನಾಗಾರಾಧನೆ ಭಾರತದ ಅನ್ಯ ಪ್ರದೇಶಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತುಳುನಾಡಿನಲ್ಲಿ ನಾಗಾರಾಧನೆ ಇದೆ. ಯಾಕಂದ್ರೆ ಪರಶುರಾಮರು ಸಮುದ್ರದಿಂದ ಪಡೆದದ್ದು ನಿಜವಾದ ಭೂಲ. ಯಾಕಂದ್ರೆ ಪೃಥ್ವಿಯನ್ನು ಕ್ಷತ್ರಿಯರಿಂದ ವಿಮುಕ್ತರನ್ನ ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ ಪರಶುರಾಮರು. ಆಗ ಅವರಿಗೆ ವಾಸ ಮಾಡ್ಲಿಕ್ಕೆ ಭೂಮಿ ಇರಲಿಲ್ಲ, ಅದಕ್ಕೋಸ್ಕರ ಸಮುದ್ರನಿಂದ ಭೂಮಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಇದು ವಿಶೇಷವಾದ ಸೃಷ್ಟಿ. ಇದು ಅನ್ಯ ಭಾಗಕ್ಕಿಂತ ಪವಿತ್ರ ಪುಣ್ಯ ಭೂಮಿ ಅಂತ. ಇಲ್ಲಿ ಬೇರೆ ರೀತಿಯಲ್ಲಿ ಆರಾಧನೆಗಳಿದೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಆರಾಧನೆ ಭಾರತದ ಅನ್ಯ ಸ್ಥಳಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟೆಲ್ಲ ಹಿನ್ನೆಲೆ ಈ ಒಂದು ನಾಗರ ಪಂಚಮಿಗೆ ಇದೆ. ಓಕೆ, ಇದು ಇರುವಂತಹ ಹಿನ್ನೆಲೆ ಐತಿಹಾಸಿಕವಾಗಿ, ಜೊತೆಗೆ ಆಧ್ಯಾತ್ಮಿಕವಾಗಿಯೂ ಕೂಡ, ಜೊತೆಗೆ ಪೌರಾಣಿಕವಾಗಿ ಎಲ್ಲ ಹಿನ್ನೆಲೆಗಳ ನಡುವೆ ನಾಗರ ಪಂಚಮಿ ಹೌದು ನಾಳೆ ಇದೆ ಬೇಕು ಅನ್ನುವಂತಹ ಪ್ರಶ್ನೆ. ಪ್ರತಿ ವರ್ಷ ಬರುತ್ತಪ್ಪ ನಾಗರ ಪಂಚಮಿ, ನಾವು ಕೂಡ ಆಚರಣೆ ಮಾಡ್ತೀವಿ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಪ್ರತಿಯೊಬ್ರು ಕೂಡ, ಕೆಲವರು ಹೋಗ್ತೀರಿ ಅಲ್ಲಿ ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ನಾಗನ ಒಂದು ಆರಾಧನೆ ಇರುತ್ತೆ ಮೇಡಮ್. ಅದು ಕೂಡ ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ನಾಗನ ಕಲ್ಲು ಇರುತ್ತೆ, ನಾಗನ ಆರಾಧನೆ ಇರುತ್ತೆ. ಈ ಬಗ್ಗೆ ಏನಾದ್ರು? ಅದೇ ನೀವು ಹೇಳಿದ ಹಾಗೆ ತುಳುನಾಡಿನಲ್ಲಿ ಇದು ವೈಶಿಷ್ಟ್ಯಪೂರ್ಣ ಇದೆ. ಹೆಚ್ಚಿನ ಸಂದರ್ಭದಲ್ಲಿ ನಾಗನದೊಂದು ಕಟ್ಟೆ ಇರ್ತದೆ. ಅಂದ್ರೆ ಇಲ್ಲಿನ ಒಂದು ಆರಾಧನೆ ಸಂದರ್ಭದಲ್ಲಿ ಆ ನಾಗನ ಒಂದು ಆರಾಧನೆ ಇಲ್ಲಿನ ಪ್ರತಿಯೊಂದು ಕುಟುಂಬ ಕೂಡ ಕುಲಾಚಾರ ಅಂತ ಹೇಳಿ, ನಾಳೆ ದಿವಸ ಕುಟುಂಬದ ನಾಗನಿಗೆ ಹೋಗುದು, ಮತ್ತೆ ಇಲ್ಲಿ ನಾಗಬನ ಅಂತ ಹೇಳಿ ಒಂದು ಸ್ಥಳವನ್ನೇ ಅದಕ್ಕೆ ಮೀಸಲಿಡ್ತೇವೆ. ಅಂದ್ರೆ ಆಚಾರಗಳ ವಸ್ತುಗಳಲ್ಲಿ ಎಲ್ಲ ಸೃಷ್ಟಿಯಲ್ಲಿ ದೇವರನ್ನು ನೋಡುವಂತಹ ಉತ್ತ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಂತ ಹೇಳಿದೆ. ಕೇವಲ ಈ ಭೂಮಿ ಮೇಲೆ ನಾವು ಮಾತ್ರ ಇರುವುದಲ್ಲ, ಎಲ್ಲ ಪ್ರಾಣಿನೂ ರಕ್ಷಣೆ ಮಾಡಬೇಕು. ಇದರ ಒಂದು ಉದಾತ್ತ ಚಿಂತನೆಯಲ್ಲಿ ಸರ್ಪಕುಲದ ಯಾಕೆ ಮಾಡಬೇಕು, ಇದನ್ನು ನಾವು ತಿಳ್ಕೊಳ್ತಾ ಹೋದ್ರೆ ಸೃಷ್ಟಿಗೆ ಅತ್ಯಂತ ಪೂರಕ ಕಾರ್ಯವನ್ನು ಸರ್ಪಗಳು ಮಾಡ್ತದೆ ಅಂತ ಹೇಳಲಾಗಿದೆ. ಅಂದ್ರೆ ಇವತ್ತು ಅನೇಕ ಪ್ರಕಾರದ ಮಾಲಿನ್ಯಗಳನ್ನು ನೋಡ್ತೇವಲ್ಲ, ಪೊಲ್ಯೂಷನ್, ಜಲಮಾಲಿನ್ಯ, ವಾಯು ಮಾಲಿನ್ಯ, ಇದೆಲ್ಲದರ ನಡುವೆ ಈ ನಾಗಗಳು ಎಲ್ಲಿ ಇರ್ತದಲ್ಲ, ಪ್ರಕೃತಿ ಸಂತುಲಿತವಾಗಿರ್ತದೆ, ಪ್ರಾಕೃತಿಕ ಸಮತೋಲನ ಇರ್ತದೆ, ಅಲ್ಲಿ ಕಡಿಮೆ ಇರ್ತದೆ. ಅದಕ್ಕೆ ನಮ್ಮ ಹಿರಿಯರು ಆ ನಾಗದ ಪಾತ್ರ ಏನಿದೆ ಅಲ್ಲ ಪ್ರಕೃತಿ ರಕ್ಷಣೆಯಲ್ಲಿ, ಮನುಷ್ಯನು ಇಲ್ಲಿ ನೆಮ್ಮದಿಯಿಂದ ಬಾಳ್ಬೇಕಂತಾದ್ರೆ ಪ್ರಕೃತಿ ರಕ್ಷಣೆ ಮಾಡಬೇಕು. ಇವತ್ತು ಮನುಷ್ಯನು ಸ್ವಾರ್ಥದಿಂದ
ತಾನು ಮಾಡಿದ ತಪ್ಪು ಇವತ್ತು ಅನುಭವಿಸ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವಲ್ಲ, ಜಲಪ್ರಳಯ ಇರ್ಬೋದು, ಭೂಕಂಪ ಇರ್ಬೋದು. ಅಂದ್ರೆ ಈ ಪೃಥ್ವಿ ತನಗೋಸ್ಕರ ಮಾತ್ರ ಅಂತ ಹೇಳಿ ಇವತ್ತು ಸ್ವಾರ್ಥಿ ಮನುಷ್ಯ ವೈಜ್ಞಾನಿಕತೆ ಹಿನ್ನೆಲೆಯಲ್ಲಿ ಪೃಥ್ವಿಯನ್ನು ಅಥವಾ ಪ್ರಕೃತಿಯನ್ನು ವಿನಾಶ ಮಾಡ್ತಾರೆ. ನಮ್ಮ ಹಿರಿಯರು ಆ ಕಾಳಜಿಯನ್ನು ವಹಿಸಿಕೊಂಡು ನಮ್ಮಂತೆ ಅನ್ಯ ಸೃಷ್ಟಿಗಳು ಅಥವಾ ಎಲ್ಲ ಸಂಕುಲಗಳು ನೆಮ್ಮದಿಯಿಂದ ಬಾಳುವಂತಾಗಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಗ್ರಾಮದಲ್ಲಿ ನಾಗಬನ ಅಂತ ಹೇಳಿ ಬಿಟ್ಟಿದ್ರು. ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ ಹೋದ್ರೆ ನಿಮಗೆ ನಾಗಬನ ಅಂತ ಇದೆ. ಅಂದ್ರೆ ಆ ಪ್ರದೇಶದಲ್ಲಿ ಯಾರು ಕೂಡ ಮರ ಕಡಿಲಿಕ್ಕಿಲ್ಲ, ಒಂದು ಎಲೆ ಕೂಡ ಕೀಳಬಾರ್ದಂತ ಉಂಟು. ಮತ್ತೆ ಮನುಷ್ಯರು ಕೂಡ ಅಲ್ಲಿ ಸಂಚಾರ ಮಾಡಬಾರ್ದು. ಕೇವಲ ನಾಗರ ಪಂಚಮಿ ದಿವಸ ಅಲ್ಲಿ ಹೋಗಿ ಅಲ್ಲಿ ನಾಗ ಪ್ರತಿಷ್ಠೆ ಮಾಡಿರ್ತಾರೆ. ಅಲ್ಲಿ ಕೂಡ ಅತ್ಯಂತ ಪರಿಶುದ್ಧರಾಗಿ ಅಶುದ್ಧದಿಂದ ಹೋಗಬಾರ್ದು. ಇದರ ಹಿನ್ನೆಲೆ ಏನು ಅಂದ್ರೆ ಆ ಒಂದು ಪ್ರಾಣಿ ಇದೆ ಅಲ್ಲ, ಅಂದ್ರೆ ನಾಗ ಎಂಬ ಒಂದು ಸರೀಸೃಪ, ಅದು ನೆಮ್ಮದಿಯಿಂದ ಬಾಳ್ಬೇಕಂತಾದ್ರೆ ಮನುಷ್ಯನಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಬಾರ್ದು. ಆಗ ಮಾತ್ರ ಅದು ಅಲ್ಲಿ ಸಂತಾನೋತ್ಪತ್ತಿ ಮಾಡಿ ಉತ್ತಮ ರೀತಿಯಲ್ಲಿ ಪ್ರಕೃತಿಯ ಸಮತೋಲನ. ಆಗ್ಲೇ ಹೇಳಿದೆ ನಾನು, ವಾಯುಮಂಡಲದಲ್ಲಿ ಏನ್ ನೆಗೆಟಿವಿಟಿ ಇದೆ ಅಲ್ಲ, ಅದೆಲ್ಲವನ್ನು ಹಾವು ತಾನು ಸೇವಿಸಿ ಅದು ವಿಷರೂಪದಲ್ಲಿ ಸಂಗ್ರಹವಾಗ್ತದೆ ಅಂತ ಹೇಳ್ತಾರೆ. ಆ ವಿಷ ಅಂದ್ರೆ ಏನು? ವಾಯುಮಂಡಲದಲ್ಲಿ ಏನ್ ನೆಗೆಟಿವಿಟಿ ಇದೆ ಅಲ್ಲ, ರಜತಮ ಇದೆ, ಅದೆಲ್ಲವನ್ನು ಆ ಒಂದು ಸಾತ್ವಿಕ ನಾಗಗಳು ತಾವು ಸೇವನೆ ಮಾಡ್ತವೆ. ಅದನ್ನು ರಕ್ಷಣೆ ಮಾಡಿದ್ರೆ ನಮಗೆ ಪ್ರಕೃತಿಯ ಆ ಸಮತೋಲನದಿಂದ ಯಾವುದೇ ತೊಂದರೆಗಳಾಗೋದಿಲ್ಲ ಮನುಷ್ಯನಿಗೆ. ಅದಕ್ಕೆ ಮನುಷ್ಯ ನಿರಂತರ ಅವುಗಳಿಗೆ ಕೃತಜ್ಞರಾಗಿರ್ಬೇಕು. ಆ ಕೃತಜ್ಞತೆ ವ್ಯಕ್ತ ಮಾಡಲಿಕ್ಕೆ ಆ ನಾಗತತ್ವ ಪ್ರಕಟ ರೂಪದಲ್ಲಿರುವಂತಹ ಶ್ರಾವಣ ಹೋಗಿ ನಾವು ಆ ನಾಗನಿಗೆ ಕೃತಜ್ಞತಾ ರೂಪದಿಂದ ಜಲಾದು ವಿಶಿಷ್ಟ ಆಚರಣೆ ಇದೆ. ಹಿಂದೂ ಧರ್ಮದಲ್ಲಿ ಸಗುಣಾರ್ಥದಲ್ಲಿ ಭಗವಂತ ನಿರ್ಗುಣ ನಿರಾಕಾರ ಅಂತ ಗೊತ್ತಿದೆ ನಮಗೆ, ನಮ್ಮ ವೇದ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಆದ್ರೆ ಸಾಮಾನ್ಯ ವ್ಯಕ್ತಿಗೆ ಭಕ್ಕೋಸ್ಕರ ನಮ್ಗೆ ಸಗುಣ ರೂಪದಲ್ಲಿ ಆ ತತ್ವಗಳನ್ನು ನಾವು ಪೂಜೆ ಮಾಡ್ತೇವೆ. ಖಂಡಿತವಾಗಿ ಆ ನಾಗನ ಒಂದು ಕಲ್ಲಿನ ರೂಪದಲ್ಲಿ ಮಾಡಿ ನಾವು ಅದಕ್ಕೆ ಹಾಲು, ಆ ಒಂದು ಯಾವುದೇ ಮೂರ್ತಿ ರೂಪದಲ್ಲಿ ಇರುವಂತದ್ದು ಅದು ಒಳ್ಳೆ ರೀತಿಯಲ್ಲಿ ಅಂತಾದ್ರೆ ಅದಕ್ಕೆ ಅಭಿಷೇಕ ಎಂಬ ಒಂದು ಉಪಚಾರ ಮಾಡ್ಬೇಕಂತ ಹೇಳ್ತಾರೆ. ಷೋಡಶೋಪಚಾರ ಪೂಜೆ ಅಂತ ಇದೆ, ಅದ್ರಲ್ಲಿ ಅಭಿಷೇಕ ಒಂದು ಭಾಗ. ಇಲ್ಲಿನ ಮೂರ್ತಿಯಲ್ಲಿ ಭಗವಂತನ ಚೈತನ್ಯ ಬರಬೇಕಂತಾದ್ರೆ ಅದಕ್ಕೆ ವಿಶಿಷ್ಟವಾದ ಕೆಲವು ಕ್ರಮ, ಅದು ನಾವು ಪೂಜೆ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಪದ್ಧತಿ ಇದೆ. ಪಂಚೋಪಚಾರ ಪೂಜೆ, ನಮ್ಮ ಶಾಸ್ತ್ರ ಇದನ್ನು ಹೇಳಿದೆ, ಮೂರ್ತಿ ಶಾಸ್ತ್ರ, ಅದೆಲ್ಲ ಪಾಲನೆ ಮಾಡ್ತೇವೆ ನಾವು. ಆವಾಗಲ್ಲಿ ಆ ತತ್ವ ಬರ್ತದೆ. ಅದು ಪೂಜಕ ನಾಗರ ಪಂಚಮಿಯ ದಿವಸ ಆ ನಾಗನ ಆಕೃತಿ ಇರುವಂತಹ ಕಲ್ಲಿನ ಪೃಥ್ವಿಯ ಮೇಲೆ ವಾಯುಮಂಡಲದಲ್ಲಿರುವಂತಹ ಚೈತನ್ಯದ ಕಣಗಳು ಆಕರ್ಷಿತವಾಗಿ ಪೂಜಕನಿಗೆ ಲಾಭವಾಗ್ತದೆ. ನಾವು ಆ ಗುಣವನ್ನು ಹೆಚ್ಚು ಹೆಚ್ಚು ಗ್ರಹಣ ಮಾಡಬೇಕು. ಆ ಒಂದು ಕ್ಷಮತೆ ನಮ್ಗೆ ನಾವು ಶುದ್ಧಿಯಲ್ಲಿ ಅದನ್ನು ಮಾಡಬೇಕು ಅಂತ. ಈಗ ದೇವಸ್ಥಾನಕ್ಕೆ ಹೋಗ್ತಾರೆ ನಂದಿ, ನಮ್ಮ ಸಮೀಪದ ಕ್ಷೇತ್ರಗಳಿದೆ, ಕುಡುಪು ಕ್ಷೇತ್ರ ಅಥವಾ ಸುಬ್ರಹ್ಮಣ್ಯ, ಅನ್ಯ ಮಂಜೇಶ್ವರ ಇರಬಹುದು, ಅಥವಾ ನೀವು ಹೇಳಿದ್ದಾಗೆ ಎಲ್ಲ ದೇವಾಲಯಗಳಲ್ಲಿ ಒಂದು ಆರಾಧನೆ ವ್ಯವಸ್ಥೆ ಇದೆ. ಅಲ್ಲಿ ನಾಳೆ ಅಸಂಖ್ಯಾತ ಭಕ್ತಿಕ ಬಂಧುಗಳು ಹೋಗಿ ಆ ಅಭಿಷೇಕ ಮಾಡಿಸ್ತಾರೆ. ಮುಖ್ಯವಾಗಿ ಎಳನೀರಿನ ಕ್ಷೀರಾಭಿಷೇಕ ಇದೆಲ್ಲ ಮಾಡಿದ್ರಿಂದ ಆ ಚೈತನ್ಯದ ಪ್ರಮಾಣ ಕಡೆಗೆ ಆಕರ್ಷಿತವಾಗಿ ಪೂಜಕನಿಗೆ ಆ ದಿವಸ ಕಾರ್ಯನಿರತವಿನ ಚೈತನ್ಯದ ಲಾಭ ಆಗ್ತದೆ. ಪಂಚಪ್ರಾಣಗಳ ಶುದ್ಧಿ ಆಗ್ತದೆ. ಪಂಚಪ್ರಾಣ ಅಂತ ಇದೆ. ಮನುಷ್ಯನ ಆರೋಗ್ಯವಂತವಾಗಿರ್ಬೇಕಂತಾದ್ರೆ ಒಳಗಿನ ವ್ಯವಸ್ಥೆ ಆ ಪಂಚಪ್ರಾಣದಲ್ಲಿ ಆ ಚೈತನ್ಯದ ಗ್ರಹಣವಾಗಿ ಉಳಿದ 300 ವರ್ಷದಲ್ಲಿ ಒಂದೇ ದಿವಸ ನಾವು ನಾಗಾರಾಧನೆ ಮಾಡ್ತೇವೆ. ಯಾಕಂದ್ರೆ ಅದು ಪ್ರಕಟ ರೂಪದಲ್ಲಿ, ಅನ್ಯ ದಿನಗಳಲ್ಲಿ ಅದು ಅಪ್ರಕಟ ರೂಪದಲ್ಲಿ ಇರ್ತದೆ. ಒಂದು ದಿವಸದ ಆರಾಧನೆ ವರ್ಷದಲ್ಲಿ ನಮಗೆ ಆ ಚೈತನ್ಯವನ್ನು ನಾವು ಪಂಚಪ್ರಾಣದಲ್ಲಿ ಗ್ರಹಣ ಮಾಡಿ ನಾವು ಸಾರ್ಥಕ ಮಾಡಿಕೊಳ್ಳಿಕ್ಕೆ, ಭಗವತ್ ಪ್ರಾಪ್ತಿಯ ಧ್ಯೇಯ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಅಲ್ಲಿಗೋಸ್ಕರ ನಾಳೆ ದಿವಸ ನಾಗಾರಾಧನೆ ಮಾಡುವಂಥದ್ದು ಅಲ್ವಾ ಮೇಡಮ್? ಜೊತೆಗೆ ಇಲ್ಲಿ ಪಂಚಮಿಯ ವಿಚಾರವಾಗಿ ತುಳುನಾಡಿನಲ್ಲಿ ಬಹಳಷ್ಟು ವಿಶೇಷ ಕಲ್ಪನೆಗಳಿವೆ.
ನಾಳಿನ ದಿನವೂ ಕೂಡ ದೇವಾಲಯಗಳಲ್ಲಿ ನಾಗನ ಆರಾಧನೆ ನಡೆಯುತ್ತೆ. ಜೊತೆಗೆ ನಾಗನ ಕಲ್ಲುಗಳು ಇರುತ್ತೆ. ಹೋದಾಗ ನಾಗನ ಕಲ್ಲುಗಳಿಗೆ ಕೈ ಮುಗಿತೀವಿ, ನಾಗದೇವರಿಗೂ ಕೂಡ ಕೈ ಮುಗಿತೀವಿ. ಅದರ ಒಂದು ಮಾತಿದೆ, ನಾಗದೇವರು ಅಂದ್ರೆ ಕುಟುಂಬದ ನಾಗದೇವರಿಗೆ ನಾಗರ ಪಂಚಮಿಯ ದಿನ ಅಂದ್ರೆ ನಾಳೆ ದಿನ ಹೋಗ್ಬೇಕು, ಅಲ್ಲಿ ಎಲ್ಲ ಕುಟುಂಬದವರು ಭಾಗವಹಿಸಬೇಕು, ಕಡ್ಡಾಯವಾಗಿ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಕುಟುಂಬದಿಂದ ಯಾರಾದರೂ ಹೋಗ್ಬೇಕು. ಸೊ ಅಲ್ಲಿ ಹೋದಾಗ ಈಗಾಗಲೇ ಲಕ್ಷ್ಮೀ ಮೇಡಮ್ ಅವ್ರು ಹೇಳಿದಾಗೆ ಒಂದು ನಾಗನ ಬನ ಅನ್ನುವಂಥದ್ದಿರುತ್ತೆ. ಈಗಲೂ ಕೂಡ ಒಂದು ಸುಂದರವಾಗಿರುವಂಥ ಪರಿಕಲ್ಪನೆ ಇದೆ. ಇದು ಬಹಳಷ್ಟು ಖುಷಿಯಾಗಿದೆ. ಯಾಕಂದರೆ ಪ್ರಕೃತಿ ಉಳಿದಿದೆ ಅಂತ ಬಂದಾಗ ಈ ಒಂದು ವಿಚಾರಗಳಿಂದ, ಯಾಕಂದರೆ ನಾಗನ ಬನಗಳು ಈಗಲೂ ಕೂಡ ಉಳಿದಿದೆ, ಪ್ರಕೃತಿ ದತ್ತವಾಗಿ, ಪ್ರಕೃತಿ ಸಹಜವಾಗಿದೆ. ಆದರೆ ಕೆಲವು ಕಡೆಗಳಲ್ಲಿ ಕಾಂಕ್ರೀಟ್ ಮಯವಾಗಿದೆ. ಅದು ದುರಂತ ನೋಡೋಟ ಒಂದು ವಿಚಾರಗಳಲ್ಲಿ. ಯಾಕಂದರೆ ಮಣ್ಣನ್ನು ತೆಗೆದು ಅದರ ಬದಲಿಗೆ ಅಲ್ಲಿಗೆ ಇಂಟರ್ಲಾಕ್ಗಳನ್ನು ಹಾಕಿಕೊಂಡು ಅಥವಾ ಅಲ್ಲಿ ಸಿಮೆಂಟ್ಗಳನ್ನು ಹಾಕಿಕೊಂಡು ಕಾಂಕ್ರೀಟ್ಗಳನ್ನು ಹಾಕಿಕೊಂಡು ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ಕೂಡ ನಾಗ ಇರುವಂಥದ್ದು ಅಲ್ಲಿ ಮಣ್ಣು ಬೇಕು, ಜೊತೆಗೆ ಅಲ್ಲಿ ಗಿಡ ಮರಗಳು ಬೇಕು. ಜೊತೆಗೆ ಹಿಂದೆ ಆ ರೀತಿ ಇತ್ತು, ಅಂದರೆ ಮರಗಳಿಗೆ, ಮರದ ಬುಡದಲ್ಲಿ ನಾಗನ ಕಲ್ಲುಗಳಿತ್ತು, ಅಲ್ಲಿ ನಾಗನ ಆರಾಧನೆ ಆಗ್ತಾ ಇತ್ತು. ಹುತ್ತ ಬೆಳೆದಿರುತ್ತೆ ಅಥವಾ ಮಣ್ಣಿರುತ್ತೆ, ಸುತ್ತಲೂ ನದಿಯ ನೀರು ಹರಿದಿರುತ್ತೆ. ಇಂತಹ ನಾಗಬನಗಳು ಈ ಹಿಂದೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು ನಾವೆಲ್ಲ ಬಾಲ್ಯದಲ್ಲಿದ್ದಾಗ. ಆದರೆ ಈಗ ಒಂದು ಆಧುನಿಕತೆಯ ಭರಾಟೆಯಲ್ಲಿ ಬಹಳಷ್ಟು ಮಾಯ ಆಗ್ತಾ ಇದೆ. ಅಂತಹ ಹೊಳೆ ಅಥವಾ ತೋಡುಗಳು, ಆ ನೀರು ಉಕ್ಕಿ ಹರಿಯುವಂತಹ ದೃಶ್ಯಗಳು ಕಾಣಲಿಕ್ಕೆ ಸಿಗುವಂಥ ಬಹಳಷ್ಟು ಕಡಿಮೆ. ಯಾಕಂದರೆ ಮಳೆಗಾಲದಲ್ಲೇ ಆಗುವಂಥದ್ದು ಈ ನಾಗರ ಪಂಚಮಿ, ನಾಗನ ಆರಾಧನೆ. ನಾವು ಬಾಲ್ಯದಲ್ಲಿ ಹೋದಾಗ ಆ ರೀತಿಯ ಒಂದು ಪ್ರಕೃತಿ ಸಹಜವಾಗಿ, ಪ್ರಕೃತಿಯ ಒಂದು ಸುಂದರವಾಗಿರುವಂತಹ ಸ್ಥಳಗಳಲ್ಲಿ ಈ ನಾಗರಾಧನೆ ಆಗ್ತಾ ಇತ್ತು. ಆದರೆ ಈಗ ಬರುತ್ತಾ ಆಧುನಿಕತೆ ಭರಾಟೆಯಿಂದ ಎಲ್ಲವೂ ಕೂಡ ಮಾಯ ಆಗ್ತಾ ಇದೆ. ಆದರೆ ನಂಬಿಕೆ ಉಳಿದಿದೆ, ಇನ್ನೂ ಕೂಡ ನಂಬಿಕೆ ಇನ್ನೂ ಕೂಡ ಉಳಿದಿದೆ, ಖುಷಿಯ ವಿಚಾರ. ಆದರೆ ನಾವು ಆಧುನಿಕತೆಯಿಂದ ನಮ್ಮ ಒಂದು ಮೂಲ ನಾಗಬನವನ್ನು, ಆ ಸೌಂದರ್ಯವನ್ನು ಹಾಳುಗೆಡವ್ತಾ ಇದ್ದೀವಿ ಬಹುಶಃ. ಈ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸತ್ಯ ಹೇಳಿದ್ರಿ ತಾವು. ವಾಸ್ತವದಲ್ಲಿ ಎಕರೆಗಟ್ಟಲೆ ಜಾಗವನ್ನು ಹಿಂದೆ ನಾಗಬನ ಅಂತ ಬಿಡ್ತಿದ್ರು. ಅಲ್ಲಿ ಒಂದೇ ಒಂದು ಮರ ಕಡಿಲಿಕ್ಕಿಲ್ಲ. ಮತ್ತೆ ಜಲಮೂಲದ ಪಕ್ಕದಲ್ಲಿ ಇರ್ತಿತ್ತು. ಅಲ್ಲಿ ಏನಾದ್ರೂ ಒಂದು ಹೊಳೆ ಅಥವಾ ಒಂದು ನದಿ ತೀರ, ಆ ಜಾಗದಲ್ಲಿ ಕುಟುಂಬದ ನಾಗಬನಗಳು ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ ಇದೆ. ಆದ್ರೆ ಕೆಲವು ಜಾಗದಲ್ಲಿ ತಾವು ಹೇಳಿದ ಹಾಗೆ ಅದರದ್ದು ಪ್ಲೇಸ್ ಈಗ ಚಿಕ್ಕದಾಗಿದೆ. ಉಳಿದದ್ದನ್ನೆಲ್ಲ ಜನರು ಇದು ಮಾಡಿದ್ದಾರೆ, ಎನ್ಕ್ರೋಚ್ಮೆಂಟ್ ಅಂತ ಹೇಳ್ತೇವೆ. ಅದನ್ನು ತೆಗೆದು ಕೇವಲ ಒಂದು ಆರಾಧನೆಗೆ ಜಾಗ ಅಂತ ಹೇಳಿ ತಾವು ಹೇಳಿದ ಹಾಗೆ ಕಾಂಕ್ರೀಟಿನ ಒಂದು ಕಟ್ಟೆ ಕಟ್ಟಿ ಅಲ್ಲಿ ಒಂದು ನಾಗನನ್ನು ಇಟ್ಟಿದ್ದಾರೆ. ಇದರ ಪರಿಕಲ್ಪನೆ ವಾಸ್ತವದಲ್ಲಿ ನಾಗಬನ ಬಿಡುವುದರ ಉದ್ದೇಶ ಏನು? ಮನುಷ್ಯನ ಯಾವುದೇ ರೀತಿಯ ಆಧುನಿಕತೆಯ ತೊಂದರೆ ಇಲ್ಲದಂತೆ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಅವುಗಳಿಗೆ ಅನುಕೂಲ ವಾತಾವರಣ. ಯಾಕಂದ್ರೆ ನಾಗಗಳಿಗೆ ಯಾವತ್ತು ತಂಪಿನ ವಾತಾವರಣ ಬೇಕು. ಈ ಕಾಂಕ್ರೀಟಿನ ಇದು ಅಲ್ಲ, ನೆಲ ಅಲ್ಲ, ಅಲ್ಲಿ ಮಣ್ಣಿರ್ಬೇಕು, ತಂಪಿರ್ಬೇಕು. ಅದಕ್ಕೋಸ್ಕರ ಮರ ಕಡಿಯದೆ ಅಲ್ಲಿ ಒಳಗೆ ಹೋದ್ರೆ ನಿಮ್ಗೆ ಕತ್ತಲು. ಅಂತ ನಾಗಬನ ಈಗಲೂ ಇದೆ. ಕೇವಲ ನಾಗರ ಪಂಚಮಿ ದಿವಸ ಮಾತ್ರ ಜನರು ಹೋಗ್ತಾರೆ. ಯಾಕಂದ್ರೆ ಅಲ್ಲಿನ ಆ ನಾಗದ ಒಂದು ಸಂತಾನೋತ್ಪತ್ತಿಗೆ, ಅದರ ಒಂದು ಇದಕ್ಕೆ ತೊಂದರೆ ಆಗಬಾರ್ದು, ಆ ಉದಾತ್ತ ಕಲ್ಪನೆಯಿಂದ ನಾಗಬನ ಬಿಡ್ತಿದ್ರು. ಇವತ್ತು ಅದನ್ನು ಬಿಟ್ಟು ನಾವು ಕೇವಲ ಆ ಒಂದು ಕಲ್ಲಿನಿಗೆ ವರ್ಷಕ್ಕೊಮ್ಮೆ ಹೋಗಿ ಪೂಜೆ ಮಾಡಿ ಬರುವಂಥದ್ದು ದುರಂತವೇ ಇದು. ಅದರಿಂದ ನಿಶ್ಚಿತವಾಗಿ ಅವರಿಗೆ ಏನು ಸಿಗ್ಬೇಕಲ್ಲ ಲಾಭ, ಅದು ಸಿಗುವುದಿಲ್ಲ. ಇವತ್ತಿಗೂ ಕೂಡ ಹಳೆಯದು ನಮ್ದೆಲ್ಲ ಹಿರಿಯರ ಜಾಗದಲ್ಲಿ ಅಲ್ಲಿ ವರ್ಷಕ್ಕೊಂದು ಸತಿ ಮಾತ್ರ ಒಳಗೆ ಹೋಗ್ತಾರೆ. ಅನ್ಯಥಾ ಯಾರು ಕೂಡ ಸುಮ್ನೆ ಹೋಗುದಿಲ್ಲ ಅಲ್ಲಿ. ಯಾಕಂದ್ರೆ ನಾವೀಗ ಸಂತತಿಗೆ ಸಂಬಂಧಪಟ್ಟ ತೊಂದರೆ ಕೂಡ ನಾಗದೋಷ ಅಂತ ಹೇಳ್ತೇವೆ. ನಾಗಗಳು ಅಂತ ಹೇಳಿದ್ರೆ ಅವುಗಳದ್ದು ಸಂತಾನೋತ್ಪತ್ತಿ, ಅವರು ಅಂದ್ರೆ ಸಂತಾನೋತ್ಪತ್ತಿ ಮಾಡುವ ವಿಶೇಷ ಒಂದು ಪ್ರಾಣಿ ಅದು. ತುಂಬಾ ಸಂತತಿಯನ್ನು ಮಾಡುವಂಥದ್ದು, ಅಂದ್ರೆ ನೂರಾರು ಮೊಟ್ಟೆಗಳನ್ನಿಡುವುದು, ಸಾವಿರಾರು ಮರಿಗಳು, ಈ ತರ ಮಾಡುವಂಥದ್ದು ಆ ನಾಗ ಸಂತತಿಗೆ ಇದು ಅದು ಅಂತ ಹೇಳಿ ಸಾಂಕೇತಿಕದು. ನಾವು ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಅದಕ್ಕೆ ಆ ರೀತಿ ನಾವು ಮಾಡೋದ್ರಿಂದ ನಮ್ಮ ಸಂತತಿ ಕೂಡ ವೃದ್ಧಿ ಆಗ್ತದೆ ಎಂಬ ಪರಿಕಲ್ಪನೆ. ಹಾಗಾಗಿ ಇವತ್ತೇನಾದ್ರೂ ನೋಡಿ, ಸಂತಾನಕ್ಕೆ ಸಂಬಂಧಪಟ್ಟ ದೋಷಗಳು, ತೊಂದರೆಗಳಿದ್ರೆ ನಾಗಾರಾಧನೆ ಮಾಡ್ಲಿಕ್ಕೆ ಹೇಳ್ತಾರೆ. ಅವನ ಒಂದು ಏನ್ ಹೇಳ್ತೇವೆ, ಪ್ರಸನ್ನನಾದ್ರೆ, ನಾಗನನ್ನು ಪ್ರಸನ್ನಗೊಳಿಸಿದ್ರೆ ಅವನ ಆಶೀರ್ವಾದ, ಅವನ ಒಂದು ಕೃಪೆಯಿಂದ ಆ ಕುಟುಂಬ ಮುಂದುವರಿತದೆ, ವಂಶೋದ್ಧಾರವಾಗ್ತದೆ. ಅದಕ್ಕೋಸ್ಕರ ಯಾವತ್ತೂ ಕೂಡ ನೋಡಿ, ಸಂತಾನಕ್ಕೆ ಸಂಬಂಧಪಟ್ಟ ತೊಂದರೆಗೆ ನಾವು ಜ್ಯೋತಿಷ್ಯರ ಹತ್ರ ಹೋದ ಕೂಡಲೇ ಅವ್ರು ನಮ್ಗೆ ಆಶ್ಲೇಷ ಬಲಿ ಮಾಡಿ, ನಾಗ ಪ್ರತಿಷ್ಠೆ ಮಾಡಿ, ಅಥವಾ ನಿಮ್ಮ ಕುಟುಂಬದ ಮೂಲ ನಾಗಕ್ಕೆ ಹೋಗಿ ಆರಾಧನೆ ಮಾಡಿ ನೋಡಿ, ಅದರ ಅರ್ಥ ಏನಿರ್ಬೋದು.
ಇವತ್ತು ಇದನ್ನು ಮಾಡ್ಲಿಕ್ಕೆ ಯಾರೂ ಇಲ್ಲದಂತ ಪರಿಸ್ಥಿತಿ ಇದೆ. ಕುಟುಂಬದ ಕೆಲವರು ಹಿರಿಯರು ಇದನ್ನು ನಂಬಿಕೊಂಡು ಬಂದವರು ಇವತ್ತು ಮಾಡ್ತಾರಲ್ಲದೆ, ಇವತ್ತು ಮಕ್ಕಳೆಲ್ಲ ವಿದೇಶಕ್ಕೆ ಹೋಗ್ತಾರೆ, ಪಟ್ಟಣಗಳಿಗೆ ಹೋಗ್ತಾರೆ, ಅಲ್ಲಿ ನಾಗನ ಪರಿಕಲ್ಪನೆ ಕೂಡ ಇಲ್ಲ, ನಾಗರ ಪಂಚಮಿ ಏನಂತ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಇದೆಲ್ಲದರ ಪರಿಣಾಮ ವಾಸ್ತವದಲ್ಲಿ ಆಧ್ಯಾತ್ಮಿಕ ತೊಂದರೆಗಳಿಗೆ ಕಾರಣ ಆಗಿದೆ. ಇವತ್ತು ಯಾವುದೇ ಸಮಸ್ಯೆ ತಕೊಂಡು ಮನುಷ್ಯನಿಗೆ ಇವತ್ತು ಹಣ ಇದೆ, ಸಂಪತ್ತಿದೆ, ಅದ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅದ್ರ ಬಗ್ಗೆ ಕೇಳಲಿಕ್ಕೆ ಹೋದಾಗ ಮೊದಲು ಅವ್ರು ಹೇಳುದೇ ಇದನ್ನು, ನಿಮ್ಮ ಮೂಲ, ನಿಮ್ಮ ನಾಗನ ಇದಕ್ಕೆ ಹೋಗಿ, ಅಥವಾ ನಿಮ್ಮ ಕುಲದೇವರ ಉಪಾಸನೆ ಮಾಡಿ, ನಿಮ್ಮ ಮೂಲ ಎಲ್ಲಿತ್ತು ಅಲ್ಲಿ ಹೋಗಿ. ಇದಕ್ಕೆ ಏನು ಕಾರಣ? ಈಗ ನಾವು ಹೇಗೆ ನಮ್ಗೆ ತಂದೆ ತಾಯಿಯನ್ನು ಬಿಟ್ಟು ನಾವು ಯಾವುದೋ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿರುವವರದ್ದು ಸೇವೆ ಮಾಡಿದ್ರೆ ಹೇಗಾಗ್ಬೋದು? ಮನೆಯಲ್ಲಿ ತಂದೆ ತಾಯಿಯನ್ನು ನೋಡೋರಿಲ್ಲ, ನಾನು ಹೋಗಿ ವೃದ್ಧಾಶ್ರಮದಲ್ಲಿ ಸೇವೆ ಮಾಡಿ ಫೋಟೋ ಹಾಕ್ತೇನೆ, ಇದ್ರಿಂದ ತಂದೆ ತಾಯಿಯ ಕೃಪೆ ನನ್ನ ಮೇಲೆ ಆಗ್ಬೋದಾ? ಇಲ್ಲ ಅಲ್ಲ. ಮೂಲದಲ್ಲಿ ನಾವೇನ್ ಮಾಡ್ಬೇಕು ಅದು ಬಿಟ್ಟು ಇವತ್ತು ನಾವು ಮತ್ತೇನೋ ಮಾಡ್ಲಿಕ್ಕೆ ಹೊರಟದ್ರಿಂದ ಇವತ್ತು ಇದೆಲ್ಲ ಸಮಸ್ಯೆಗಳು ಸ್ಪಿರಿಚುವಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಇದು ನಾವಿವತ್ತು ಧರ್ಮಾಚರಣೆಯನ್ನು ಬಿಟ್ಟದ್ರಿಂದ ನಮ್ಗಾಗ್ತಾ ಇದೆ. ನಮ್ಮ ಹಿರಿಯರು ಎಷ್ಟೇ ಕಷ್ಟಪಟ್ಟರು, ಬಡತನ ಇತ್ತು, ಅವರಿಗೆ ಸುಖ ಇರ್ಲಿಲ್ಲ, ಆದ್ರೆ ನೆಮ್ಮದಿ ಇತ್ತು. ನಮ್ಮ ಹಿರಿಯರು ಧರ್ಮಾಚರಣೆ ಮಾಡ್ತಿದ್ರು. ಎಷ್ಟೇ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಹಿರಿಯರು ವ್ರತ, ಹಬ್ಬ, ಆಚರಣೆ ಚಾಚೂ ತಪ್ಪದೆ ಆ ಕಠಿಣ ಪರಿಸ್ಥಿತಿಯಲ್ಲಿ ಪಾಲಿಸಿಕೊಂಡು ಬಂದದ್ರಿಂದ ಇವತ್ತು ನಾವೆಲ್ಲರೂ ಇಲ್ಲಿ ನೆಮ್ಮದಿಯಾಗಿದ್ದೇವೆ ನಮ್ಮ ಹಿರಿಯರ ಪುಣ್ಯದಿಂದ. ಆದ್ರೆ ಇವತ್ತಿನ ಮುಂದಿನ ಹಿಂದೂಗಳ ಜನಾಂಗ ಏನಾಗ್ತಾ ಇದೆ ನೋಡಿ, ಧರ್ಮಾಚರಣೆಯಿಂದ ದೂರ ಹೋಗಿರುವುದರಿಂದ ಧಾರ್ಮಿಕ ಏನೂ ಹಿನ್ನೆಲೆ ಇಲ್ಲ ಅಂತ ಒಂದು ಪೀಳಿಗೆ ಇವತ್ತಿನ ಯುವ ಜನಾಂಗಕ್ಕೆ ಇದೆಲ್ಲವನ್ನು ಹೇಳಿದ್ರೆ ಅವರು ನಂಬುವ ಸ್ಥಿತಿಯಲ್ಲಿ ಕೂಡ ಇಲ್ಲ. ಇಂಥ ದುರಂತವನ್ನು ಇವತ್ತು ಇಡೀ ಹಿಂದೂ ಸಮಾಜ ನಾವು ಎದುರಿಸ್ತಾ ಇದ್ದೇವೆ. ಇದು ಹೋಗ್ಬೇಕಂತಾದ್ರೆ ನಾವು ಧರ್ಮದ ಬಗ್ಗೆ ಶಿಕ್ಷಣ ಕೊಡ್ಬೇಕು, ಇದೆಲ್ಲವನ್ನು ಹೇಳಿಕೊಡ್ಬೇಕು ಅವರಿಗೆ. ಯಾಕಾಗಿದ್ರೆ ಉಪಾಸನೆ ಮನುಷ್ಯನಿಗೆ ಕೇವಲ ತಾನು ಮಾತ್ರ ಇರುವುದಲ್ಲ ಭೂಮಿ ಮೇಲೆ, ಪ್ರತಿಯೊಂದು ಈ ಸೃಷ್ಟಿಗೆ ಪೂರಕವಾದಂತಹ ಜೀವ ಜಂತುಗಳ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಪ್ರಕೃತಿಗೆ ಪೂರಕವಾಗಿ ಇರ್ತಾ ಇದ್ರು, ಇವತ್ತು ನಾವು ಒಂದು ಮನೆ ಕಟ್ಟಬೇಕಂದ್ರೆ ಅಲ್ಲಿರುವ ಎಲ್ಲಾ ಮರಗಳನ್ನು ನಿರ್ನಾಮ ಮಾಡ್ತೇವೆ, ಮತ್ತೆ ನಾಳೆ ನಮ್ಗೆ ಅದರಿಂದ ಸಮಸ್ಯೆ ಅಂತ ಹೇಳ್ತೇವೆ. ಒಂದು ಮರ ಕಡಿದ್ರೆ ಅದಕ್ಕೆ ಏನ್ ಪ್ರಾಯಶ್ಚಿತ್ತ ಅಂತ ಹೇಳಿ ಏನೆಲ್ಲ ಮಾಡ್ಬೇಕಂತ ಶಾಸ್ತ್ರ ಹೇಳಿದೆ, ಮರವನ್ನು ಕಡಿಬಾರ್ದಂತ ಹೇಳಿ. ಆದ್ರೆ ಇವತ್ತು ಉಪಾಯ ಇಲ್ಲ, ಕಡಿಬೇಕು. ಆದ್ರೆ ಅದರ ಬದಲಾಗಿ ನಾವು ಬೇರೆಲ್ಲಾದ್ರೂ ಹೋಗಿ ಆದ್ರೂ ಆ ಮರವನ್ನು ಉಳಿಸ್ಬೇಕು, ಬೆಳೆಸಬೇಕು. ಒಟ್ಟಿನಲ್ಲಿ ಪ್ರಕೃತಿಯ ಸಮತೋಲನ ಕಾಪಾಡುವುದು ಮನುಷ್ಯನ ಧರ್ಮ ಕರ್ತವ್ಯ. ಅದನ್ನು ನಮ್ಮ ಹಿರಿಯರು ಮಾಡ್ತಿದ್ರು, ನಾವು ಮಾಡ್ತಾ ಇಲ್ಲ. ಅದರ ದುಷ್ಪರಿಣಾಮ ಇವತ್ತು ಪ್ರಕೃತಿಯೇ ನಮ್ಗೆ ತೋರಿಸ್ತಾ ಇದ್ದಾಳೆ. ಇವತ್ತು ವಯನಾಡಿನ ದುರಂತ ಮೊನ್ನೆದು ನೋಡಿರ್ಬೋದು ನೀವು, ರಾಜಾರೋಷವಾಗಿ ಅಲ್ಲಿ ಎಲ್ಲವನ್ನು ನಿರ್ನಾಮ ಮಾಡಿದ್ರು, ಕಾಡನ್ನು. ಆಗ ಭೂಮಿಯ ಆ ಶಕ್ತಿ ಹೊರಟೋಯ್ತು ಧಾರಣೆ ಮಾಡುವಂತದ್ದು. ಆ ಬೇರು ಹಿಡಿದಿಡದಿದ್ರೆ ಆ ಮಣ್ಣು ಏನಾಗ್ಬೋದು? ಅದು ಮನುಷ್ಯನ ಮೇಲೆ ಬಿದ್ದು ಈ ತರ ದುರಂತಗಳು ಘಟಿಸ್ತಾ ಇದೆ. ಕೇವಲ ಒಂದು ಜಾಗ ಅಲ್ಲ, ನಾವು ನೋಡ್ತಾ ಇದ್ದೇವೆ ಇಡೀ ವಿಶ್ವದಲ್ಲಿ, ಭಾರತದಲ್ಲಿ, ಅನ್ಯ ಕಡೆಗಳಲ್ಲಿ ಕೂಡ ಯಾವತ್ತೂ ಕಂಡು ಕೇಳರಿಯದಂತಹ ಪ್ರಾಕೃತಿಕ ವಿಕೋಪಗಳು ಘಟಿಸ್ತಾ ಇದೆ. ಇದರ ಹಿನ್ನೆಲೆಯೇ ಮನುಷ್ಯನು ಪ್ರಕೃತಿಯ ಶೋಷಣೆ ಮಾಡಿದ್ದು. ಜೊತೆಗೆ ಮೇಡಮ್, ಈಗ ನಾಳಿನ ದಿನ ನಾಗರ ಪಂಚಮಿನ ಆಚರಣೆ ಮಾಡಬೇಕಂತ ಬಂದಾಗ ಕುಟುಂಬದ ನಾಗದೇವರಿಗೆ ಹಾಲನ್ನು ಎರೆಯುವಂಥ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ತಾವು ಹೇಳಿದ್ರಿ ಈಗಾಗಲೇ. ಜೊತೆಗೆ ಸಂತಾನೋತ್ಪತ್ತಿಯ ಸಮಸ್ಯೆ ಆಗಿರ್ಬೋದು, ಅಥವಾ ಸಂತಾನದ ಸಮಸ್ಯೆ ಆಗಿರ್ಬೋದು, ಅಥವಾ ನೆಮ್ಮದಿಯ ಸಮಸ್ಯೆ ಆಗಿರ್ಬೋದು, ಆವಾಗ ಕೇಳುವಂಥದ್ದು ಇಷ್ಟೇ, ಮೂಲನಾಗ, ತಮ್ಮ ಕುಟುಂಬದ ಮೂಲನಾಗ ಇಲ್ಲಿದೆ ಗೊತ್ತಿದೆಯಾ, ಅಲ್ಲಿ ಹೋದರೆ ವರ್ಷಕ್ಕೆ ಒಂದ್ಸಲ ಆದರೂ ಹೋಗಬೇಕು, ನಾಗರ ಪಂಚಮಿ ದಿನ ಒಂದು ತನು ಅರ್ಪಣೆ ಮಾಡಬೇಕು ಅನ್ನೋಂಥದ್ದು ಬರುತ್ತೆ. ಸೊ ಹಾಗಿದ್ದಾಗ ನಾಳಿನ ದಿನ ಏನೆಲ್ಲ ಕ್ರಿಯೆಗಳನ್ನು ಮಾಡಬೇಕು ಅಂದರೆ ಒಬ್ಬ ಆಚರಣೆಯ ವಿಚಾರವಾಗಿಯೂ ಕೂಡ, ಜೊತೆಗೆ ಒಂದು ಕುಟುಂಬದ ನಾಗಸ್ಥಾನಕ್ಕೆ ಹೋಗ್ತಾರೆ, ಅಥವಾ ಈ ತನು ಅರ್ಪಣೆ ಅಥವಾ ಹಾಲಿನ ಅಭಿಷೇಕ ಮಾಡುವಂಥ ಸಂದರ್ಭ, ಅಥವಾ ಬೊಂಡಾಭಿಷೇಕ ಮಾಡುವವರಿದ್ದಾರೆ, ಎಳನೀರಿನ ಅಭಿಷೇಕ ಮಾಡುವಂಥವರು ಕೂಡ ಇದ್ದಾರೆ. ಸೊ ನಿಜವಾಗ್ಲೂ ಕೂಡ ಏನು ಅರ್ಪಣೆ ಮಾಡಬೇಕು, ಏನು ನಾಳಿನ ದಿನ ಮಾಡುವಂತಹ ಪ್ರಕ್ರಿಯೆಗಳು ಏನು ಹೇಳ್ತಾರೆ? ತಾವು ಕೇಳಿದ ಹಾಗೆ ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ, ಇದು ಎಲ್ಲ ಆಚರಣೆಗಳ ಸಂದರ್ಭದಲ್ಲಿ ನಮಗೆ ವಿಧಿ ನಿಷೇಧಗಳು ಅಂತ ಎರಡನ್ನು ಹೇಳ್ತದೆ. ವಿಧಿ ಅಂದ್ರೆ ಏನನ್ನು ಮಾಡಬೇಕು ಅಂತ ಹೇಳಿ, ನಿಷೇಧ ಅಂದ್ರೆ ಏನನ್ನು ಮಾಡಬಾರ್ದು ಅಂತ. ಈಗ ನಾಗರ ಪಂಚಮಿಯ ದಿವಸ ಕೂಡ ನಮ್ಗೆ ಕೆಲವೊಂದು ಆಹಾರ ವೈವಿಧ್ಯಗಳನ್ನು ನಾಗರ ಪಂಚಮಿಯ ದಿವಸವೇ ಮಾಡುವಂಥದ್ದಂತ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿದ್ದಾರೆ. ಸಂಪ್ರದಾಯದಂತೆ ಅವರು ಇವತ್ತಿಗೂ ಕೂಡ ನಾಗರ ಪಂಚಮಿಯ ದಿವಸ ಕೆಲವೊಂದು ಖಾದ್ಯ ವಸ್ತುಗಳನ್ನು ಆ ದಿವಸ ಅದೇ ಮಾಡ್ಬೇಕಂತ. ಮುಖ್ಯವಾಗಿ ನಾಗರ ಪಂಚಮಿಯ ದಿವಸ ನಾವು ಕರಿಯುವುದು, ಹುರಿಯುವುದು, ಅಥವಾ ಕತ್ತರಿಸುವುದು, ಭೂಮಿ ಅಗೆಯುವುದು, ಮರಗಿಡ ಕಡಿಯುವುದು, ಹೊಲಿಯುವುದು, ಇಂಥ ಕೃತಿಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಯಾಕೆ ಅಂದ್ರೆ ಈ ಎಲ್ಲ ಕೃತಿಗಳಿಂದ ನೆಗೆಟಿವ್ ವೈಬ್ರೇಷನ್ಸ್ ಬರ್ತದೆ.
ಕಡಿಯುವುದು, ಓಕೆ, ಹುರಿಯುವುದರಿಂದ ಏನಾಗ್ತದೆ ಹೇಳಿ, ಖಾರ ಬರ್ತದೆ. ಒಗ್ಗರಣೆ ಇತ್ಯಾದಿ ಹಾಕೋದ್ರಿಂದ ಅದಕ್ಕೆ ನಮ್ಮ ಹಿರಿಯರು ನಾಗರ ಪಂಚಮಿ ದಿವಸ ಮಾಡಬೇಕಾದಂತ ಖಾದ್ಯಗಳನ್ನೇನ್ ಹೇಳಿದ್ದಾರೆ. ಮಧ್ಯಾಹ್ನದ ಊಟಕ್ಕೆ ನಮ್ಗೆ ಪತ್ರೊಡೆ ಅಂದ್ರೆ ಬೇಯಿಸುವುದದು. ಅದ್ರಲ್ಲಿ ಕತ್ತರಿಸುವ ಪ್ರಶ್ನೆನೇ ಬರುದಿಲ್ಲ. ಅದು ಪತ್ರೊಡೆಯನ್ನು ಬೇಯಿಸ್ತೇವೆ ನಾವು. ಅದೇ ರೀತಿ ಅರಿಶಿನದ ಎಲೆ ಮೇಲೆ ಒಂದು ಸಿಹಿ ಕಡುಬು ಮಾಡ್ತೇವೆ, ಬೇಯಿಸಿ ಮಾಡಬೇಕು, ನಾಳೆ ಮಾಡ್ಬೇಕಂತ ಉಂಟು. ಮತ್ತೆ ಬೆಳಿಗ್ಗಿನ ಆಹಾರಕ್ಕೆ ಕೂಡ ಹಲಸಿನ ಎಲೆಯ ಕೊಟ್ಟಿಗೆ ಅಂತ ಹೇಳ್ತಾರೆ ನೋಡಿ, ಇಡ್ಲಿಯ ಹಿಟ್ಟನ್ನು ಹಾಕಿ ಅದ್ರಲ್ಲಿ ಬೇಯಿಸ್ತಾರೆ. ಅಂದ್ರೆ ಬಾಕಿ ದಿವಸದ ಹಾಗೆ ಒಗ್ಗರಣೆ ಹಾಕಿದ್ದು ಅಥವಾ ದೋಸೆ ಕಾವಲಿ ಮೇಲೆ ಎಣ್ಣೆ ಹುರಿದು ದೋಸೆ ತಿನ್ನುವುದಾಗ್ಲಿ ಅದನ್ನು ಮಾಡದೆ ನಾಗರ ಪಂಚಮಿಗೆ ಮಾಡುವಂತಹ ಖಾದ್ಯ ಪದಾರ್ಥ ಇವತ್ತಿಗೂ ಕೂಡ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಅದನ್ನು ಮಾಡ್ತಾರೆ. ಇದಕ್ಕೇನು ಕಾರಣ ಅಂದ್ರೆ, ಇದು ನಾವು ಇಂಥ ಕೃತಿ ಮಾಡ್ತೇವಲ್ಲ, ಫ್ರೈ ಮಾಡುವುದು ಅಥವಾ ಇಂಥದ್ದೆಲ್ಲ ಒಗ್ಗರಣೆ ಹಾಕುವುದು, ಅದನ್ನು ಮಾಡಿದ್ರಿಂದ ಆ ಸ್ಥಿರವಾದಂತಹ ಸಾತ್ವಿಕ ವಾತಾವರಣಕ್ಕೆ ಭಂಗ ಬರ್ತದೆ. ಆ ಚೈತನ್ಯ ಲಹರಿಗಳು ಕಾರ್ಯನಿರತವಾಗಿರ್ತದಲ್ಲ, ಅದು ನಷ್ಟವಾಗ್ತದೆ. ಅದರಿಂದ ವ್ಯಕ್ತಿಗೆ ಸಮಷ್ಟಿ ಪಾಪ ಬರ್ತದೆ. ಆ ಪಾಪದಲ್ಲಿ ಪಾಲುದಾರರಾಗಬಾರ್ದು. ಅದಕ್ಕೆ ಸಾತ್ವಿಕ ಕೃತಿಗಳನ್ನೇ ಮಾಡಬೇಕು. ಮತ್ತೆ ಆ ಕಲ್ಲಿಗೆ ಹಾಲೆರಿಯುವುದು, ಎಳನೀರೆರಿಯುವುದು ಇದೆಲ್ಲವೂ ತಂಪು ಮಾಡುವ ಕ್ರಿಯೆ. ತಂಪು ಮಾಡಿದ್ರಿಂದ ಆ ನಾಗದ ಕಲ್ಲು ಅಂತ ಹೇಳಿ ನಾವೇನು ಪೂಜೆ ಮಾಡ್ತೇವೆ, ಅದರಿಂದ ಸ್ಪಂದನಗಳು ವಾಯುಮಂಡಲದಲ್ಲಿ ಸ್ಪ್ರೆಡ್ ಆಗ್ತದೆ. ಅದು ಆ ಪೂರಕ ವಾತಾವರಣಕ್ಕೆ ಇನ್ನೂ ಚೈತನ್ಯ ಹೆಚ್ಚಾಗಿ ಪೂಜಕನಿಗೆ ಅದರಿಂದ ಲಾಭ ಆಗ್ತದೆ. ಅದಕ್ಕೆ ಆ ಕೃತಿಯನ್ನು ಮಾಡಬೇಕು, ಈ ಕೃತಿಗಳನ್ನು ಮಾಡಬಾರ್ದು. ನಮ್ಮ ಹಿರಿಯರು ತಿಳಿಯದೇ ಇದನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಇದೆಲ್ಲ ಹಿನ್ನೆಲೆ ಗೊತ್ತಿರ್ಲಿಕ್ಕಿಲ್ಲ. ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಅದು ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ನಾಗರ ಪಂಚಮಿ ದಿವಸ ಏನು ಮಾಡಬೇಕು, ಖಾದ್ಯ ವಸ್ತುಗಳು, ಭೋಜನಕ್ಕೆ, ಆಹಾರಕ್ಕೆ ಏನ್ ಮಾಡಬೇಕು, ಇದು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಇವತ್ತಿಗೂ ಕೂಡ ನೀವು ನೋಡಿ, ಸಾಂಪ್ರದಾಯಿಕವಾಗಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ನಾಗರ ಪಂಚಮಿ ದಿವಸ ಅದೇ ವಸ್ತುಗಳನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಬೇಯಿಸಿ ಮಾಡುವಂತದ್ದು ಮಾಡ್ಬೇಕಲ್ಲದೆ ಹುರಿಯುವುದು, ಕರಿಯುವುದು, ಕೊಚ್ಚುವುದು, ಕತ್ತರಿಸುವುದು ಈ ಕೃತಿಯನ್ನು ಮಾಡ್ಲಿಕ್ಕಿಲ್ಲ. ನಾಳೆ ದಿನ ಹಾಗಿದ್ದಾಗ ಅರಿಶಿನ ಎಲೆ ಮೇಲೆ ಹಾಕುವಂತಹ ಸಿಹಿ ಕಡಬು ಏನಿರುತ್ತೆ ನೋಡಿ, ಅದು ಬಹಳಷ್ಟು ಫೇಮಸ್. ನಾಳೆ ದಿನ ಬಹಳಷ್ಟು ಜನರು ಅದನ್ನ ತಿಂತೀರಿ ಅಂಡ್ ತಿನ್ಬೇಕು ಕೂಡ, ಹೌದು ಅಲ್ವಾ ಮೇಡಮ್? ನಾಳೆ ದಿನ ವಿಶಿಷ್ಟ ಖಾದ್ಯ. ನಾಳೆ ದಿವಸ ಅದನ್ನ ತಿನ್ನಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಾಗರ ಪಂಚಮಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ಒಂದು ನಂಬಿಕೆ ನಮ್ಗಳಲ್ಲಿ, ಅಂದ್ರೆ ನಮ್ಮ ನಂಬಿಕೆ, ನಮ್ಮ ಧಾರ್ಮಿಕತೆ ಆ ರೀತಿ. ಜೊತೆಗೆ ಈ ನಾಗನ ಬನಗಳಲ್ಲಿ ಅರ್ಚಕರು ಬರ್ತಾರೆ, ಅವರು ಬಂದು ಪೂಜೆಯನ್ನ ಮಾಡ್ತಾರೆ. ಆದರೆ ನಾವುಗಳು ಏನು ಮಾಡಬೇಕು, ಈ ತನು ಅರ್ಪಣೆ ಮಾಡುವಂಥದ್ದು ಅಥವಾ ಆ ಸಂದರ್ಭಗಳಲ್ಲಿ ಏನು ಆಚರಣೆಗಳು ಇರುತ್ತೆ ಅದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ, ಅಥವಾ ಆ ಸಂದರ್ಭ ನಾವುಗಳು ಅಲ್ಲಿಗೆ ಹೋಗುವಂಥದ್ದು ಮೇಡಮ್? ಯಾರಿಗೆ ಸಾಧ್ಯ ಇದೆ, ನಾಗನ ಕ್ಷೇತ್ರ ಸಮೀಪ ಇದೆ ಅಥವಾ ಕುಟುಂಬದ ನಾಗನಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ, ಅವರೆಲ್ಲರೂ ಖಂಡಿತ ಹೋಗಿ ಅಲ್ಲಿನ ಚೈತನ್ಯದ ಲಾಭ ಪಡ್ಕೊಳ್ಬೇಕು ಪೂಜೆ ಮಾಡಿ. ಯಾರಿಗೆ ಸಾಧ್ಯ ಇಲ್ಲ, ಎಲ್ರಿಗೆ ಸಾಧ್ಯ ಇರ್ಲಿಕ್ಕಿಲ್ಲ. ಇವತ್ತು ಸಿಟಿಯಲ್ಲಿ ಆಗ್ಲೇ ಹೇಳಿದೆವು ನಾವು, ನಾಗಬನ ಇಲ್ಲ ಅಥವಾ ಪೂಜೆಗೆ ಅವಕಾಶ ಇಲ್ಲ. ಅವರಿಗೂ ಕೂಡ ಧರ್ಮಶಾಸ್ತ್ರ ಏನ್ ಹೇಳ್ತದಂದ್ರೆ, ಒಂದು ಮರದ ಮಣೆಯ ಮೇಲೆ ಅರಿಶಿನ ಮತ್ತು ಚಂದನ ಇತ್ಯಾದಿ ಸಾತ್ವಿಕ ವಸ್ತುಗಳಿಂದ ನಾಗನ ರೂಪವನ್ನು, ನಾಗನ ಆಕೃತಿಯನ್ನು ಬಿಡಿಸಬೇಕು. ಮರದ ಮಣೆಯ ಮೇಲೆ 9 ನಾಗನ ಆಕೃತಿಗಳನ್ನು ಅರಿಶಿನದಿಂದ ಆ ಹುಡಿಯನ್ನು ನಾವು ಪೇಸ್ಟ್ ತರ ಮಾಡಿ ನಾಗನ ಆಕೃತಿಯಲ್ಲಿ ಬಿಡಿಸಬೇಕು. ಮತ್ತೆ ಅವುಗಳಿಗೆ ಪಂಚೋಪಚಾರ ಪೂಜೆ ಭಕ್ತಿ ಭಾವದಿಂದ. ಪಂಚೋಪಚಾರ ಅಂದ್ರೆ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಈ 5 ವಿಷಯಗಳನ್ನು ಅದಕ್ಕೆ ಅರ್ಪಣೆ ಮಾಡಿ ಅವರೇ ನಾಗಗಳು ಎಂಬ ಭಾವದಿಂದ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ಈ ನಾಗರ ಪಂಚಮಿಯ ಪೂಜೆ ನೀವು ಸ್ವೀಕಾರ ಮಾಡಿ, ನನ್ನ ಮೇಲೆ ಪ್ರಸನ್ನರಾಗಿ ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ನಾಗದ ದೋಷ ಅಥವಾ ಸರ್ಪ ಭಯ, ವಿಷದ ಭಯ ಆಗದಂತೆ ರಕ್ಷಣೆ ಮಾಡಿ. ಇವತ್ತು ವಾಯುಮಂಡಲದಲ್ಲಿ ಕಾರ್ಯನಿರತವಾದ ತಮ್ಮ ಚೈತನ್ಯಮಯ ಲಹರಿಗಳು ನನಗೆ ಪ್ರಾಪ್ತವಾಗಲಿ, ನಮ್ಮ ಕುಟುಂಬದ ರಕ್ಷಣೆಯಾಗಲಿ, ನಮ್ಮ ವಂಶದ ಉದ್ಧಾರವಾಗಲಿ ಅಂಥೇಳಿ ಆ ಮರದ ಮಣೆ ಮೇಲೆ ಬರೆದಂತಹ ನಾಗಗಳನ್ನು ಪೂಜಿಸಿದ್ರೂ ಸಹ ಅವರಿಗೆ ಆ ಮೂಲ ನಾಗಕ್ಕೆ ಹೋಗಿ ಪೂಜಿಸಿದಷ್ಟು ಫಲ ಪ್ರಾಪ್ತ ಆಗ್ತದೆ. ಇಲ್ಲಿ ಭಕ್ತಿ ಭಾವಕ್ಕೆ ಹೆಚ್ಚು ಮಹತ್ವ. ಹಾಗಾಗಿ ಯಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಅವ್ರು ಹೋಗ್ಬೋದು. ಆಗದವರು ನಾಗರ ಪಂಚಮಿಯ ಚೈತನ್ಯದ ಲಾಭ ಪಡಿಲಿಕ್ಕೆ ಮನೆಯಲ್ಲೇ ಈ ಪ್ರಕಾರ ಪೂಜೆ ಮಾಡಿ ಅದರ ಲಾಭ ಪಡ್ಕೊಂಡು ಆ ನಾಗನಿಗೆ ಯಥಾಶಕ್ತಿ ಅರಳು ಇತ್ಯಾದಿಗಳನ್ನು ನಾವು ಅವರಿಗೆ ನೈವೇದ್ಯ ಅಂತ ಸಮರ್ಪಣೆ ಮಾಡ್ತೇವೆ. ಅರಳು ಕೂಡ ಸಂತಾನೋತ್ಪತ್ತದೇ ಅದರದ್ದೇ ಸಂಕೇತ. ಅದು ಒಂದು ಮುಷ್ಟಿಯಷ್ಟು ಅಕ್ಕಿ ಇದನ್ನು ಹಾಕಿದ್ರೆ 1 ಕಾವಲಿಯಷ್ಟು ಅರಳಾಗ್ತದೆ. ಇದರ ಅರ್ಥ ಏನು? ಅದು ಸಮೃದ್ಧಿಯ ಸಂಕೇತ.
ಸಂತಾನ ಮುಂದುವರಿಬೇಕು, ವಂಶೋದ್ಧಾರ ಆಗಬೇಕೆಂಬುದರ ಸಂಕೇತವಾಗಿ ಆ ನಾಗನ ಆರಾಧನೆ, ಅದಕ್ಕೆ ಅರಳನ್ನು ಅರ್ಪಿಸುವುದು. ನೋಡಿ, ನಾಳೆ ನಾಗನ ಕಲ್ಲಿಗೆ ಏನ್ ಅರ್ಪಿಸ್ತಾರೆ? ಅರಳನ್ನೇ ಅರ್ಪಿಸುವುದು, ಅಕ್ಕಿ ಹಾಕುದಿಲ್ಲ. ಅಂದ್ರೆ ಅದು ಸಮೃದ್ಧಿ ಆಗ್ಬೇಕು ಅಂತ, ನಮ್ಮ ವಂಶ ಯಾವತ್ತೂ ಮುಂದುವರಿಬೇಕು, ಕುಲದ ಉದ್ಧಾರ ಆಗ್ಬೇಕು, ಇದು ಉದ್ದೇಶ. ಆ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಆ ವಂಶಕ್ಕೆ ಇರುವ ಎಲ್ಲಾ ದೋಷಗಳ ನಿವಾರಣೆ ಆಗ್ತದೆ, ಮತ್ತೆ ವಂಶ ಮುಂದುವರಿಯುತ್ತದೆ. ಇದೆಲ್ಲ ಆಶಯ ಇಟ್ಟುಕೊಂಡು ನಾಗಾರಾಧನೆ ಮಾಡ್ತಾರೆ. ಜೊತೆಗೆ ಈ ನಾಗದೋಷ ಅಂದ್ರೆ ನಮ್ಮಲ್ಲೊಂದು ನಂಬಿಕೆ ಇದೆ, ನಾಗದೋಷ ಯಾವತ್ತೂ ಕೂಡ ಒಳ್ಳೇದಲ್ಲ, ನಾಗದೋಷ ಯಾರಿಗೂ ಕೂಡ ಇರಬಾರ್ದು ಅನ್ನುವಂಥ ಒಂದು ನಂಬಿಕೆ. ಆ ನಿಟ್ಟಿನಲ್ಲಿ ಈ ನಾಗದೋಷದ ವಿಚಾರವಾಗಿ ಕೂಡ ಹೇಗೆ ಬರುತ್ತೆ, ಹೇಗೆ ಆಚರಿಸುತ್ತೆ, ಅಥವಾ ಯಾಕೆ ಬರುತ್ತೆ, ಎಲ್ಲ ವಿಚಾರಗಳ ಹೊರತಾಗಿ ಕೂಡ ನಾವು ಮಾತಾಡಿದಾಗ ನಾಗರ ಪಂಚಮಿ ದಿನ ಈ ರೀತಿ ಆರಾಧನೆ ಮಾಡೋದ್ರಿಂದ ಒಂದು ವೇಳೆ ನಾಗದೋಷ ಇದ್ರೆ ಅದು ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಧರ್ಮಶಾಸ್ತ್ರ ಹಾಗೆ ಹೇಳ್ತದೆ, ಸಂತಾನ ಇಲ್ಲದವರಿಗೆ ಸರ್ವೇ ಸಾಮಾನ್ಯವಾಗಿ ಪರಿಹಾರ ಅಂತ ಹೇಳಿ ಪಂಚಮಿ, ಷಷ್ಠಿ, ಚಪ್ಪೆ ಪಂಚಮಿ ಅಂತ ಹೇಳ್ತಾರೆ. ಚಪ್ಪೆ ಪಂಚಮಿ ಅಂದ್ರೆ ಉಪ್ಪಿಲ್ಲದ ಆಹಾರ ಸೇವನೆ ಮಾಡಿಕೊಂಡು, ಸಾತ್ವಿಕ ಅದು ಆಹಾರ, ಮಾಂಸಾಹಾರ ಅಥವಾ ತಾಮಸಿಕ ಆಹಾರ ಸೇವನೆ ಮಾಡ್ಲಿಕ್ಕಿಲ್ಲ. ಆ ಒಂದು ಆಚರಣೆ ಮಾಡಿದ್ರಿಂದ ಸಂತಾನೋತ್ಪತ್ತಿ ಆಗ್ತದೆ ಅಂತ ಹೇಳಿ ಪರಿಹಾರಗಳನ್ನು ಹೇಳ್ತಾರೆ. ಷಷ್ಠಿ ಕೂಡ ಆಚರಣೆ ಮಾಡ್ಲಿಕ್ಕೆ ಹೇಳ್ತಾರೆ. ನಾಗನಿಗೆ ಪಂಚಮಿ ಮತ್ತು ಷಷ್ಠಿ ನಮ್ಗೆಲ್ಲ ಗೊತ್ತಿದೆ. ಇಲ್ಲಿ ನಮ್ಗೆ ತುಳುನಾಡಿನಲ್ಲಿ ಯಾವ ರೀತಿ ನಮ್ಗೆ ಷಷ್ಠಿ ಕೂಡ ಆಚರಣೆ ಮಾಡ್ತೇವೆ ನಾವು. ನಾಗರ ಪಂಚಮಿ ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಅಂದ್ರೆ ಪಂಚಮಿ ಮತ್ತು ಷಷ್ಠಿಯ ದಿವಸ ವ್ರತಾಚರಣೆ ಮಾಡಿಕೊಂಡು ಕೂಡ ದೋಷ ಪರಿಹಾರ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಹಿಂದೂ ಧರ್ಮದ ಎಲ್ಲ ವ್ರತಗಳು, ಆಚರಣೆಗಳು ಮನುಷ್ಯನ ಸಮಸ್ಯೆಗಳನ್ನು ಪರಿಹಾರ ಮಾಡ್ತದೆ. ಇದು ಸ್ಪಿರಿಚುವಲ್ ಪ್ರಾಬ್ಲಮ್ಸ್ ಅನ್ನು ನಮ್ಮ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಪರಿಹಾರ ಮಾಡಿಕೊಳ್ಳುವುದು. ವ್ರತದ ಅರ್ಥ ಭಗವಂತನ ಕೃಪೆಗೋಸ್ಕರ, ಭಗವಂತನ ಅನುಗ್ರಹಕ್ಕೋಸ್ಕರ ಸ್ವಂತದ ಮೇಲೆ ಹೇರಿಕೊಳ್ಳುವಂತಹ ನಿರ್ಬಂಧಗಳು. ವ್ರತ ಅಂದ್ರೆ ಸಂಕಲ್ಪ, ಪವಿತ್ರ ಸಂಕಲ್ಪ. ಇತರರಿಗೆ ನಾವಲ್ಲ ಮಾಡುದು. ಈಗ ನಾನು ನಾಗರ ಪಂಚಮಿ ಮಾಡ್ತೇನೆ, ನಾನು ಉಪವಾಸ ಮಾಡ್ತೇನೆ, ನಾನೇನೋ ಆಚರಣೆ ಮಾಡ್ತೇನೆ, ಅದು ನನ್ಗೆ ಅಪ್ಲೈ ಆಗ್ತದೆ. ಮನೆಯಲ್ಲಿ ಇತರರು ಮಾಡದೇ ಇರ್ಬೋದು, ಅವರಿಗೆ ಸಾತ್ವಿಕ ಆಹಾರ ತಿನ್ಬಹುದು ಅವರು. ಆದ್ರೆ ನಾನು ವ್ರತ ಅಂತ ಹೇಳಿ ಅದನ್ನ ಆಚರಣೆ ಮಾಡುವಾಗ ಸ್ವಂತದ ಆಹಾರ, ಆಚಾರ, ವಿಚಾರಗಳ ಮೇಲೆ ನಿರ್ಬಂಧ ಹೇರಿಕೊಂಡು ಆ ವಿಶೇಷ ದೇವತೆಯ ಕೃಪೆ ಸಂಪಾದನೆ ಮಾಡುವುದನ್ನು ವ್ರತ ಅಂತ ಹೇಳ್ತೇವೆ. ನಾಗರ ಪಂಚಮಿ ಎಂಬುದು ವ್ರತ. ಇದನ್ನು ಪ್ರತಿ ತಿಂಗಳು ಬರುವ ಪಂಚಮಿಯಲ್ಲಿ ಕೂಡ ಸಂತಾನಕ್ಕೋಸ್ಕರ ಮಾಡ್ತಾರೆ. ಕೇವಲ ಶ್ರಾವಣ ಶುಕ್ಲ ಪಂಚಮಿ ಅದು ವಿಶೇಷ. ಪ್ರತಿ ತಿಂಗಳು ಬರ್ತದಲ್ಲ ಶುಕ್ಲ ಪಂಚಮಿ, ಪ್ರತಿ ವರ್ಷದ ಶುಕ್ಲ ಪಕ್ಷದ ಪಂಚಮಿಯಂದು ಕೂಡ ಆ ದಿವಸ ವ್ರತಾಚರಣೆ ಮಾಡಿ ಸಂತತಿ ಪಡೆದಂತಹ ಅಸಂಖ್ಯಾತ ಉದಾಹರಣೆಗಳಿದೆ. ಅಂದ್ರೆ ಒಂದು ದೇವತೆಯ ಕೃಪೆಯಿಂದ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಧರ್ಮಶಾಸ್ತ್ರ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಅಲ್ಲಿ ಮುಖ್ಯವಾಗಿ ಆಚರಣೆ ಮತ್ತು ಶ್ರದ್ಧೆಗೆ ಹೆಚ್ಚು ಮಹತ್ವ ಇರ್ತದೆ. ಜೊತೆಗೆ ಈ ನಾಗರ ಪಂಚಮಿಯ ವಿಚಾರವಾಗಿ ನಾವು ನೋಡಿದಾಗ ಮೇಡಮ್, ಈಗ ನಾವು ನಾಗರಾಧನೆ ಮಾಡ್ತೀವಿ. ಸೊ ಈ ಸಂದರ್ಭ ನಾವು ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ಈಗಾಗಲೇ ಹೇಳಿದ್ರಿ, ನಾಳೆ ದಿನ ಇವುಗಳನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಿದ್ದಾಗ ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಜನರಿಗೆ ಏನಾದರೂ ತಪ್ಪು ಕಲ್ಪನೆಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಅದನ್ನು ಮಾಡಬೇಡಿ ಅಂತ ಬಂದಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಯಾಕಂದರೆ ಒಂದು ಕಡೆಯಿಂದ ನಾವು ನಾಳಿನ ದಿನ ನಾವು ನೋಡ್ತೀವಿ, ನಾಗನ ಬನಗಳ ಬಗ್ಗೆ ಮಾತಾಡಿದ್ವಿ, ಈ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಹಾಲನ್ನು ಕೊಂಡು ಹೋಗ್ತಾರೆ. ಎಲ್ಲಿಗೆ ಅಂತ ಹೇಳಿದ್ರೆ ನಾಗನಿಗೆ ಹಾಲಿರಲಿಕ್ಕೆ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಅಭಿಷೇಕವಾಗಿರುವಂಥ ಹಾಲನ್ನು ಮತ್ತೆ ಅದೇ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ತುಂಬಿಕೊಂಡು ಬಂದು ನಾವುಗಳು ಕುಡಿತೀವಿ ಅಥವಾ ನಾವುಗಳು ಅದನ್ನು ಸೇವನೆ ಮಾಡ್ತೀವಿ. ಸೊ ಎಲ್ಲ ವಿಚಾರದ ಬಗ್ಗೆ ಏನು ಹೇಳ್ತೀರಿ? ಒಂದು ಪ್ರಕೃತಿಯ ಒಂದು ಸಮತೋಲನ ಆಗಬೇಕು, ಜೊತೆಗೆ ನಾಗ ಆರಾಧನೆ ಅಂತ ಬಂದಾಗ ಪ್ರಕೃತಿಯ ಜೊತೆ ಇರುವಂತಹ ಒಂದು ಆರಾಧನೆ, ಆದರೆ ಇದು ಪ್ರಕೃತಿಯಿಂದ ವಿಮುಖವಾಗಿ ಹೋಗ್ತಾ ಇದೆ. ಸತ್ಯ ಹೇಳಿದ್ರಿ ತಾವು. ಅಜ್ಞಾನದಿಂದ ಇಂಥ ಕೃತಿಗಳಾಗ್ತಾ ಇದೆ. ನಿಜವಾಗಿ ಪ್ಲಾಸ್ಟಿಕ್ ಎಂಬುದು ಅದು ತಾಮಸಿಕ ವಸ್ತು, ವರ್ಜ್ಯ. ಅದು ಇವತ್ತು ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ಇದರಿಂದ ಎಷ್ಟೊಂದು ಪೊಲ್ಯೂಷನ್ ಆಗ್ತಾ ಇದೆ, ಎಲ್ಲ ರೀತಿಯ ಪ್ರಾಣಿಗಳದ್ರಿಂದ ಹಾನಿ ಆಗ್ತಾ ಇದೆ. ಇವತ್ತು ಮನುಷ್ಯ ಕೂಡ ಪ್ಲಾಸ್ಟಿಕ್ ನಲ್ಲೇ ಆಹಾರವನ್ನು ತೆಕ್ಕೊಂಡು ಬರುದು, ಮತ್ತೀಗ ಧಾರ್ಮಿಕ ವಿಷಯದಲ್ಲಿ ಕೂಡ ತಾವು ಹೇಳಿದ ಹಾಗೆ ಅದರಲ್ಲೇ ತಕೊಂಡು ಹೋಗುವಂತದ್ದಿದೆ. ನಮ್ಮಲ್ಲಿ ಹೇಗೆ ಸಾತ್ವಿಕ ಧಾತುವಿನಿಂದ ಮಾಡಿದ ಪಾತ್ರೆಗಳನ್ನು ಉಪಯೋಗ ಮಾಡ್ತಿದ್ರು ನೋಡಿ, ಕಂಚು, ತಾಮ್ರ ಅಥವಾ ಅನುಕೂಲ ಇದ್ದವರು ಬೆಳ್ಳಿ, ಅದು ಇಲ್ಲ ಅಂತಾದ್ರೆ ಇವತ್ತು ಸ್ಟೀಲ್ ಕೂಡ ಇದೆ. ಸ್ಟೀಲ್ ವಾಸ್ತವದಲ್ಲಿ ಸಾತ್ವಿಕ ಅಲ್ಲ, ಆದ್ರೆ ಪ್ಲಾಸ್ಟಿಕ್ಗಿಂತ ಅದು ಉತ್ತಮ ಇದೆ. ಹಾಗಾಗಿ ವಾಸ್ತವದಲ್ಲಿ ನಾಗಾರಾಧನೆ ಮಾಡುದು ಪ್ರಕೃತಿ ಉಳಿಸ್ಲಿಕ್ಕೋಸ್ಕರ, ಪೊಲ್ಯೂಷನ್ ಉಳಿಸ್ಲಿಕ್ಕೋಸ್ಕರ. ಆದ್ರೆ ಅದರಲ್ಲೇ ಈ ಒಂದು ವಿಪರ್ಯಾಸ ಅಂತ ಹೇಳಿದ್ರಲ್ಲ, ಆ ಪ್ಲಾಸ್ಟಿಕ್ ಅನ್ನೇ ಅಲ್ಲಿ ಹಾಲು ತಕೊಂಡೋಗಿ ಪ್ಲಾಸ್ಟಿಕ್ ಅನ್ನ ಅಲ್ಲಿ ನಾಗಬನ್ನದಲ್ಲಿ ಸಹ ಬಿಸಾಡಿ ಅಲ್ಲಿ ಒಂದಷ್ಟು ಪೊಲ್ಯೂಷನ್, ಮಾಲಿನ್ಯ ಮಾಡಿಕೊಂಡು ಮನುಷ್ಯ ಬರ್ತಾನೆ. ಅಜ್ಞಾನದಿಂದ ಆಗ್ತದೆ. ಇದರಿಂದ ಖಂಡಿತವಾಗಿ ಅವರಿಗೆ ಯಾವುದೇ ರೀತಿಯಲ್ಲಿ ಲಾಭ ಆಗುವುದಿಲ್ಲ.
ನಾವು ಎಲ್ಲವನ್ನು ಆಧ್ಯಾತ್ಮಿಕ ಲಾಭಕ್ಕೋಸ್ಕರ ಮಾಡ್ತೇವೆ, ಆದ್ರೆ ಇದರಿಂದ ಸಮಷ್ಟಿ ಪಾಪ ತಗಲಿ ಆ ಪುಣ್ಯಕ್ಕಿಂತ ಹೆಚ್ಚು ಸಮಷ್ಟಿ ಪಾಪದಲ್ಲಿ ಪಾಲುದಾರರಾಗ್ತೇವೆ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ನಾವು ಜಾಗೃತಿ ಮೂಡಿಸಬೇಕು. ಅಜ್ಞಾನದಿಂದ ಆಗ್ತದೆ, ನಾವು ಇದ್ರ ಬಗ್ಗೆ ಅವೇರ್ನೆಸ್ ಅಂತ ಹೇಳ್ತೇವೆ. ಇಂಥ ಕಾರ್ಯವನ್ನು ಸನಾತನ ಸಂಸ್ಥೆ ಮಾಡುತ್ತದೆ. ಜೊತೆಗೆ ಈ ನಾಗರ ಪಂಚಮಿ ಅಂದ್ರೆ ಬಂದಾಗ ಹೆಣ್ಣು ಮಕ್ಕಳಿಗೆ ಪ್ರಥಮವಾಗಿರುವಂತಹ ಒಂದು ಆದ್ಯತೆ ಇದೆ. ಅಂದ್ರೆ ಹೆಣ್ಮಕ್ಳ ಹಬ್ಬವು ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಬಹಳಷ್ಟು ಹೆಣ್ಮಕ್ಳು ಈ ಸಂದರ್ಭ ನಾಗದೇವರ ಆರಾಧನೆಯನ್ನ ಮಾಡಬೇಕು, ನಾಗರ ಪಂಚಮಿಯ ದಿನ ಅವರ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳ ಹಬ್ಬ ಅನ್ನುವಂಥ ಮಾತುಗಳು ಕೂಡ ಇದೆ. ಏನ್ ಹೇಳ್ತೀರಾ ಮೇಡಮ್? ಹೌದು, ಮತ್ತೆ ಈ ನಾಗರ ಪಂಚಮಿ ಸಂದರ್ಭದಲ್ಲಿ ತವರಿಗೆ ಹೋಗಿ ಮಾಡುವಂತದ್ದು ಅಂತ ಸಹ ಉಂಟು. ಮುಖ್ಯವಾಗಿ ಇದಕ್ಕೊಂದು ಪೌರಾಣಿಕ ಕಾರಣ ಇದೆ. 5 ಯುಗಗಳ ಹಿಂದೆ ಸತ್ಯೇಶ್ವರಿ ಎಂಬ ಒಬ್ಬ ಕ್ಷುದ್ರ ದೇವತೆ ಇದ್ಲು. ಅವಳಿಗೆ ಸತ್ಯೇಶ್ವರ ಎಂಬ ಒಬ್ಬ ಸಹೋದರ ಇರ್ತಾನೆ. ಅವನು ನಾಗರ ಪಂಚಮಿ ಹಿಂದಿನ ದಿವಸ ಮರಣ ಹೊಂದುತ್ತಾನೆ. ಅದರಿಂದ ತುಂಬಾ ದುಃಖಿತಳಾಗ್ತಾಳ ಅವಳು. ಮತ್ತೆ ಅವಳ ದುಃಖ ನೋಡಿ ನಾಗದೇವತೆಗಳು ನಾಗರ ಪಂಚಮಿ ದಿವಸ, ಅವನು ಹಿಂದಿನ ದಿವಸ ಮೃತನಾಗಿದ್ದಾನೆ, ನಾಗರ ಪಂಚಮಿ ದಿವಸ ಅವಳ ಸಹೋದರನು ನಾಗರೂಪದಲ್ಲಿ ಅವರಿಗೆ ದರ್ಶನ ಕೊಡ್ತಾನೆ. ಆಗ ನಾಗನನ್ನೇ ತನ್ನ ಸಹೋದರ ಅಂತ ಹೇಳಿ ಅವಳು ಪೂಜೆ ಮಾಡ್ತಾಳೆ. ಪೂಜೆ ಮಾಡಿ ನನಗೆ ಸಹೋದರ ಸಿಕ್ಕಿದ ಅಂತ ಹೇಳಿ ಸಂಭ್ರಮದಿಂದ ಹೊಸ ವಸ್ತ್ರಗಳನ್ನು ಧಾರಣೆ ಮಾಡಿ ಆಭರಣಗಳನ್ನು ಧರಿಸಿ ಆನಂದದಿಂದ ಸಂಭ್ರಮದಿಂದ ಅವಳು ಆಚರಣೆ ಮಾಡ್ತಾಳೆ. ಆಗ ಆ ನಾಗದೇವತೆಗಳು ಅವಳಿಗೆ ವರದಾನ ಕೊಡ್ತಾರೆ, ಯಾರು ನಾಗರ ಪಂಚಮಿ ದಿವಸ ನಮ್ಮನ್ನು ಸಹೋದರ ಎಂಬ ಭಾವನೆಯಿಂದ ಪೂಜಿಸ್ತಾರೆ, ನಾವು ಸದಾಕಾಲ ಅವಳ ರಕ್ಷಣೆ ಮಾಡ್ತೇವೆ, ಅವಳಿಗೆ ಯಾವುದೇ ಕಷ್ಟ ಬರದ ಹಾಗೆ, ಅವಳ ಒಂದು ವಂಶ ಕೂಡ ಮುಂದುವರಿಯುವ ಹಾಗೆ ನಾವು ಅವಳಿಗೆ ಕೃಪೆ ಮಾಡ್ತೇವೆ ಅಂತ ಅವರು ವರದಾನ ಕೊಟ್ರು ಅಂತ. ಇದು ಪೌರಾಣಿಕ ಕಥೆ ಇದೆ. ಹೌದು, ಅಂದ್ರೆ ನಮ್ಗೆ ಇದೆಲ್ಲ ತತ್ವದ ಅರ್ಥ ಆಗ್ಲಿಕ್ಕೆ ಕಥಾರೂಪದಲ್ಲಿ ನಮ್ಮ ಹಿರಿಯರು ಹೇಳುದು. ಮುಖ್ಯವಾಗಿ ನಾವು ಆ ಒಂದು ನಾಗನಿಗೆ ಆಗ್ಲೇ ಹೇಳಿದ್ರಿ ನೀವು, ಹುತ್ತಕ್ಕೆ ಹೋಗಿ ಹಾಲೆರಿತೇವೆ ಅಂದ್ರೆ ಏನರ್ಥ? ಹುತ್ತ ಯಾವ ಜಾಗದಲ್ಲಿ ಬೆಳೀತದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಹುತ್ತವನ್ನು ಗೆದ್ದಲು ಹುಳ ಮಾಡುದು, ಹಾವುಗಳಲ್ಲ. ಗೆದ್ದಲು ಎಲ್ಲಿ ಹುತ್ತ ಮಾಡ್ತದೆ ಅಂತ ಹೇಳಿದ್ರೆ, ಎಲ್ಲಿ ಭೂಮಿಯ ಆಳದಲ್ಲಿ ಜಲ ಇದೆ ಅಲ್ಲ, ಜಲಮೂಲ ಇರುವಲ್ಲಿ ಮಣ್ಣು ತಂಪಾಗಿರ್ತದೆ, ಅದು ಲೂಸ್ ಆಗಿರ್ತದೆ, ಅಲ್ಲಿ ಸುಲಭದಲ್ಲಿ ಇವರು ಗೆದ್ದಲು ಹುಳ ಹುತ್ತ ಕಟ್ತದೆ. ಅದರಲ್ಲಿ ಸರ್ಪ ಹೋಗಿ ವಾಸಿಸುವುದರ ಉದ್ದೇಶ ಏನು? ಅದು ತಂಪಾಗಿರ್ತದೆ ಅಂತ. ಹಾಗಾಗಿ ಎಲ್ಲಿ ಹುತ್ತ ಇದೆ ಆ ಪ್ರದೇಶ ಜಲಮೂಲ ಇದೆ ಅಂತ ಅರ್ಥ, ವಾಯುಮಂಡಲ ಕೂಡ ಶುದ್ಧ ಇದೆ ಅಂತ ಅರ್ಥ. ಅಲ್ಲಿ ಹೋಗಿ ನಾವು ದೇಸಿ ಆಕಳ ಹಾಲನ್ನು ಎರೆಯುವುದರಿಂದ ಭೂಮಿಯಿಂದ ಚೈತನ್ಯಮಯ ಲಹರಿಗಳು ಹೊರಗೆ ಬರ್ತದೆ. ಆ ದಿವಸ ವಾಯುಮಂಡಲದಲ್ಲಿಯೂ ನಾಗನ ಚೈತನ್ಯ ಇರ್ತದೆ, ಭೂಮಿಯ ಒಳಗೆ ಆ ಹುತ್ತದ ಮೂಲಕ ನಾವು ಎರಿತೇವಲ್ಲ, ಅದು ನೇರವಾಗಿ ಜಲಮೂಲದ ತನಕ ತಲುಪ್ತದೆ. ನಮ್ಗೆ ಗೊತ್ತಿದೆ, ದೇಸಿ ಆಕಳ ದೇಹದಲ್ಲಿ 33 ಕೋಟಿ ದೇವತೆಗಳು ವಾಸ ಮಾಡ್ತಾರೆ. ಅತ್ಯಂತ ಅಮೃತ ಅಂತ ಹೇಳ್ತಾರೆ. ಆ ದೇಸಿ ಆಕಳ ಹಾಲು ಅದು ಅಮೃತ ಸಮಾನ. ಅದು ಆ ಹುತ್ತದಲ್ಲಿ ಹಾಕೋದ್ರಿಂದ ಭೂಮಿಯಿಂದ ಕೂಡ ಚೈತನ್ಯದಲ್ಲ ಹರಿ ಬಂದು ಇನ್ನೂ ಕೂಡ ಆ ವಾಯುಮಂಡಲ ಶುದ್ಧವಾಗಿ ಚೈತನ್ಯ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಆಚರಣೆಯನ್ನು ಮಾಡ್ತಾರೆ. ಅದಕ್ಕೆ ಸ್ತ್ರೀಯರು ಸಹೋದರ ಎಂಬ ಭಾವದಿಂದ ನಾಗನಿಗೆ ಆ ಆರಾಧನೆ ಮಾಡೋದ್ರಿಂದ ಇವಳ ನಿಜವಾದ ಸಹೋದರನ ರಕ್ಷಣೆಯನ್ನು ಕೂಡ ಅವರು ಮಾಡ್ತಾರೆ ಅಂತ ಉಂಟು. ಅಲ್ಲಿ ಸಹೋದರನ ಆರೋಗ್ಯಕ್ಕಾಗಿ ಆಯುಷ್ಯಕ್ಕಾಗಿ ಪ್ರಾರ್ಥಿಸಬೇಕು ಅಂತ ಉಂಟು. ಮತ್ತೆ ಸಹೋದರನಿಗೆ ಆರತಿ ಬೆಳಗ್ಬೇಕಂತ ಉಂಟು ನಾಗರ ಪಂಚಮಿ ದಿವಸ. ಇಷ್ಟೆಲ್ಲ ಹಿನ್ನೆಲೆ ಇದೆ. ಇದು ಹೆಣ್ಮಕ್ಳ ಹಬ್ಬ ಅಂತ ಹೇಳಿ ನಾಗರ ಪಂಚಮಿಯನ್ನ ಯಾಕೆ ಕರೀತಾರೆ ಅನ್ನುವಂಥದ್ದು, ಜೊತೆಗೆ ಎಲ್ಲಾ ವಿಷಯದ ಬಗ್ಗೆ ಐತಿಹಾಸಿಕ ಹಿನ್ನೆಲೆ, ಆಧ್ಯಾತ್ಮಿಕವಾಗಿ, ಜೊತೆಗೆ ಪೌರಾಣಿಕವಾಗಿ, ಜೊತೆಗೆ ನಮ್ಮ ಆಚರಣೆಯ ವಿಚಾರವಾಗಿಯೂ ಕೂಡ ಬಹಳಷ್ಟು ವಿಚಾರವನ್ನ ಲಕ್ಷ್ಮೀ ಪೈ ಮೇಡಮ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ನಾಳಿನ ದಿನ ತಾವುಗಳು ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತೀರಿ ಅಂತ ಬಂದಾಗ ಕೆಲವು ವಿಚಾರಗಳನ್ನು ತಾವು ತಪ್ಪದೇ ಪಾಲಿಸಬೇಕು ಏನು ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ಆಹಾರ ಕ್ರಮಗಳ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ತಪ್ಪು ಕಲ್ಪನೆಗಳು ಏನಿತ್ತು ನಮ್ಮಲ್ಲಿ ಆ ಬಗ್ಗೆಯೂ ಕೂಡ ಒಂದು ಅರಿವನ್ನು ಮೂಡಿಸಿದ್ದಾರೆ. ಸೊ ಹಾಗಿದ್ದಾಗ ಲಕ್ಷ್ಮೀ ಪೈ ಅವರೇ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಜೊತೆಗೆ ನೋಡ್ತಾ ಇರುವಂಥ ಎಲ್ಲರಿಗೂ ಕೂಡ ತಮ್ಮ ಒಂದು ಸಂದೇಶ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ? ಚಾತುರ್ಮಾಸ ಎಂಬುದೇ ಒಂದು ವ್ರತಾಚರಣೆಯ ಕಾಲಘಟ್ಟ ಇದೆ. ಆದರೆ ಈ ಸಂದರ್ಭದಲ್ಲಿ ಭೂಮಿಯ ಮೇಲೆ ರಜತಮದ ಸ್ಪಂದನ, ನೆಗೆಟಿವ್ ಎನರ್ಜಿ ಜಾಸ್ತಿ ಬರ್ತದೆ. ಅದಕ್ಕಾಗಿ ಈ ಕಾಲಾವಧಿಯಲ್ಲಿ ನಮಗೆ ಎಲ್ಲ ಪ್ರಕಾರದ ವ್ರತ, ಹಬ್ಬ, ಆಚರಣೆಗಳನ್ನು ಮಾಡಲಿಕ್ಕೆ ಧರ್ಮಶಾಸ್ತ್ರ ಹೇಳಿದೆ. ನಾವು ಇದೆಲ್ಲದರ ಬಗ್ಗೆ ವಿಚಾರ ತಿಳ್ಕೊಳ್ಬೇಕು. ನಮ್ಗೆ ಇವತ್ತು ಅಜ್ಞಾನದಿಂದ ಗೊತ್ತಿಲ್ಲ ಆಚರಣೆಗಳ ಬಗ್ಗೆ. ಇದನ್ನು ತಿಳ್ಕೊಂಡು ಶಾಸ್ತ್ರ ಹೇಳಿದ್ದನ್ನು ನಾವು ಚಾಚೂ ತಪ್ಪದೆ ಪಾಲಿಸಿದ್ರೆ ನಿಶ್ಚಿತವಾಗಿ ಮನುಷ್ಯನ ಕಲ್ಯಾಣವಾಗ್ತದೆ. ಮನುಷ್ಯ ಜನ್ಮದ ಉದ್ದೇಶವೇ ಭಗವತ್ ಪ್ರಾಪ್ತಿ. ಆ ಭಗವಂತನನ್ನು ಪಡಿಬೇಕಂತಾದ್ರೆ ಧರ್ಮಾಚರಣೆ ಮಾಡಬೇಕು. ಆ ಧರ್ಮಾಚರಣೆ ಮಾಡ್ಲಿಕ್ಕೆ ಭಗವಂತ ದೇಹ ಕೊಟ್ಟಿದ್ದಾನೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಇವತ್ತು ನಾವು ಅಜ್ಞಾನದಿಂದ ಧರ್ಮವನ್ನು ಬಿಟ್ಟಿದ್ದೇವೆ. ಹಾಗಾಗಿ ಮುಂದಿನ ಪೀಳಿಗೆ ಇವತ್ತು ತುಂಬಾ ದುರಂತದ ಮಾರ್ಗದಲ್ಲಿ ಹೋಗ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರಲ್ಲಿ ನಾವು ವಿನಂತಿ ಮಾಡುವುದೇನೆಂದ್ರೆ, ಧರ್ಮ ಶಿಕ್ಷಣ ಪಡೆಯುವ,
ತಿಳಿಯದಿರುವ ವಿಷಯವನ್ನು ತಿಳಿದವರಿಂದ ತಿಳ್ಕೊಳ್ಳೋಣ. ಧರ್ಮಶಾಸ್ತ್ರವನ್ನು ತಿಳಿದು ಅದರ ಆಚರಣೆ ಮಾಡಿದ್ರೆ ನಮಗೂ ಸಮಷ್ಟಿಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು. ನಮ್ಮ ಹಿರಿಯರು ಇದೆಲ್ಲ ಮಾಡಿಕೊಂಡು ಬಂದಿದ್ರು, ಇವತ್ತು ನಾವು ಇದನ್ನು ಮಾಡ್ತಾ ಇಲ್ಲ. ಅದನ್ನು ಮಾಡುವ ಸದ್ಬುದ್ಧಿ ನಮಗೆಲ್ಲರಿಗೂ ಭಗವಂತ ಕೊಡ್ಲಿ. ಆ ನಾಗದೇವರ ಅನಂತ ಕೃಪೆ ಎಲ್ಲರ ಮೇಲಾಗಲಿ ಅಂತ ಪ್ರಾರ್ಥಿಸಿ ನಾವೆಲ್ಲರೂ ಇದನ್ನು ಚಾಚು ತಪ್ಪದೆ ಪಾಲನೆ ಮಾಡೋಣ ಮತ್ತು ನಮ್ಮ ಧರ್ಮದ ಮುಂದಿನ ಪೀಳಿಗೆಗೆ ಇದನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದಗಳು ಮೇಡಮ್. ಜೊತೆಗೆ ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ, ಟಿವಿ ಮುಖಾಂತರ, ಜೊತೆಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಧನ್ಯವಾದಗಳು ಕೂಡ ತಮಗೂ ಕೂಡ. ಬಹಳಷ್ಟು ಜನರು ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಇದ್ದೀರಿ, ಧನ್ಯವಾದಗಳು. ಒಳ್ಳೆಯ ಇನ್ಫಾರ್ಮೇಷನ್, ಒಳ್ಳೆಯ ಒಂದು ಮಾಹಿತಿ ಅಂತ ಹೇಳ್ತಾ ಇದ್ದೀರಿ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ನಮ್ಮ ನಾಡಿನ ಸಮಸ್ತ ಜನತೆಗೂ ಕೂಡ, ನಮ್ಮ ಕುಡ್ಲ ವಾಹಿನಿಯ ವೀಕ್ಷಕರಿಗೆ, ತಮಗೆ, ನಿಮಗೆ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ವಿ. ನಾಳಿನ ದಿನ ನಾಗರ ಪಂಚಮಿಯ ಒಂದು ಹಬ್ಬ. ನಾಳಿನಿಂದ ಶ್ರಾವಣ ಮಾಸದ ಮೊದಲ ಹಬ್ಬ ಪ್ರಾರಂಭ. ಹಿಂದೂಗಳ ಒಂದು ಸಾಲು ಹಬ್ಬಗಳು ಇನ್ನು ಪ್ರಾರಂಭವಾಗುತ್ತೆ. ಸೊ ಹಾಗಿದ್ದಾಗ ನಾಳಿನ ದಿನ ಪ್ರಥಮವಾಗಿ ನಾಗರ ಪಂಚಮಿ. ಪ್ರತಿಯೊಬ್ಬರು ಕೂಡ ನಾಗರ ಪಂಚಮಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿ, ಇವೆಲ್ಲದರ ಜೊತೆಗೆ ನಾಗರ ಪಂಚಮಿ ಅಂತ ಬಂದಾಗ ಇದು ಪ್ರಕೃತಿ, ಜೊತೆಗೆ ನಾಗದೇವರು, ಜೊತೆಗೆ ಈ ಮಣ್ಣು ಅಂತ ಬಂದಾಗ ಇದೆಲ್ಲವೂ ಕೂಡ ನಮ್ಮ ತುಳುನಾಡಿನ ಒಂದು ನಂಬಿಕೆ, ಜೊತೆಗೆ ನಮ್ಮ ಆಚಾರ ವಿಚಾರ, ಜೊತೆಗೆ ನಮ್ಮ ಒಂದು ಅತ್ಯದ್ಭುತವಾಗಿರುವಂಥ ಶ್ರೀಮಂತವಾಗಿರುವಂಥ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು. ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಮ ನಂಬಿಕೆಯನ್ನು, ನಮ್ಮ ಆಚಾರ ವಿಚಾರನ ನಾವು ಉಳಿಸದಿದ್ದರೆ ಮತ್ತಾರು ಉಳಿಸ್ತಾರೆ ಅನ್ನುವಂಥ ನಂಬಿಕೆಗಳಿವೆ. ಹಾಗಿದ್ದಾಗ ಎಷ್ಟೇ ಬ್ಯುಸಿ ಇರಲಿ ಅಥವಾ ಏನೇ ವರ್ಕ್ನ ಒತ್ತಡಗಳೇ ಇರಲಿ, ನಮ್ಮ ನಂಬಿಕೆಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ಜೊತೆಗೆ ಎಲ್ಲರಿಗೂ ಕೂಡ ಆ ನಾಗದೇವರು ನಮ್ಮ ನಂಬಿಕೆ, ಜೊತೆಗೆ ಎಲ್ಲರೂ ಕೂಡ ಆ ನಾಗದೇವರು ಒಳ್ಳೆಯದನ್ನು ಮಾಡಲಿ, ಜೊತೆಗೆ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ಎಲ್ಲೂ ಕೂಡ ತಪ್ಪು ಕಲ್ಪನೆಗಳು, ಜೊತೆಗೆ ತಪ್ಪು ಆಚಾರ ವಿಚಾರಗಳು, ಅದಕ್ಕೆ ಎಲ್ಲೂ ಕೂಡ ಹೋಗಬೇಡಿ. ನಾಳಿನ ದಿನ ತಾವುಗಳು ಹೋದಾಗ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ವೃತವನ್ನು ಆಚರಣೆ ಮಾಡ್ತೀರಿ. ಜೊತೆಗೆ ಅಲ್ಲಿ ಹೋದಾಗ ತಾವುಗಳು ಪ್ಲಾಸ್ಟಿಕ್ ಬಾಟಲಿಂದ ಹಾಲನ್ನು ತೆಗೆದುಕೊಂಡು ಹೋಗಬೇಡಿ, ಅದನ್ನು ಒಂದು ಗಮನಿಸಿ. ಜೊತೆಗೆ ತಮ್ಮ ಒಂದು ಕುಟುಂಬದ ನಾಗ ದೇವರಿಗೆ ಹೋಗ್ತೀರಲ್ವಾ, ಆ ಸಂದರ್ಭ ತಾವು ಗಮನಿಸ್ತಿರ್ಬೋದು. ನಾಗಬನವನ್ನು ಕೂಡ ಎಲ್ಲೂ ಕೂಡ ಅದನ್ನು ಅಶುದ್ಧ ಮಾಡಬೇಡಿ, ಶುದ್ಧವಾಗಿ, ಶುಭ್ರವಾಗಿ, ಸ್ವಚ್ಛವಾಗಿ ಇಟ್ಕೊಳ್ಳಿ. ಯಾಕಂದರೆ ನಾಗ ಇರುವಂಥದ್ದು ಇಲ್ಲಿ ಶುದ್ಧವಿರುವಂತಹ ಸ್ಥಳಗಳಲ್ಲಿ ನಾಗದೇವರು ನೆಲೆಸ್ತಾರೆ ಅನ್ನುವಂಥ ನಂಬಿಕೆ. ಸೊ ಹಾಗಿದ್ದಾಗ ಎಲ್ಲ ತಮ್ಮ ಸಮಸ್ಯೆಗಳನ್ನು ಆ ದೇವರು ನಿವಾರಣೆ ಮಾಡಲಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾಗಿರುವಂಥ ಮಾಹಿತಿಯನ್ನು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನಾತನ ಸಂಸ್ಥೆಯ ಲಕ್ಷ್ಮೀ ಪೈ ಅವರು ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಮೇಡಮ್. ಧನ್ಯವಾದ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.